ಹೋದಾಗ ಅವರಿಗೆ ನೀರು ಕೊಡುವವರು ಕೂಡ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದ ಹಲವಾರು ಕಾರ್ಯಕರ್ತರು ಇವತ್ತೇ ಕೂಡ ಇದ್ದಾರೆ. ಅವರೇನು ಕೇಳ್ತಾ ಇಲ್ಲ, ನಮಗೆ ಇದು ಶಾಸಕತ್ವ ಕೊಡಿ ಅಂತೇಳಿ ಯಾರೂ ಕೇಳೋದಿಲ್ಲ. ಈ ಅರುಣ್ ಗೊತ್ತಿಲ್ಲ, ಯಾವ ಒಂದು ತೊಂದರೆಯನ್ನು ಅನುಭವಿಸದೆ, ಯಾವ ಕಷ್ಟವನ್ನು ಅನುಭವಿಸದೆ ಅವರು ಯಾಕೆ ಕೇಳಬೇಕು? ಅವರಿಗೇನು ಸುಮ್ಮನೆ ಹಾಗೇ ಇದ್ದು ಅವರಿಗೆ ಹಿಂದುತ್ವದ ಕೆಲಸ ಮಾಡಲಿಕ್ಕೆ ಆಗೋದಿಲ್ವಾ? ಏನು ಶಾಸಕನ ಆಗಲೇಬೇಕು ಅಂತ ಉಂಟಾ? ಇನ್ನು ಅವರ ಹಿಂದುತ್ವದ ಬಗ್ಗೆ ಮಾತಾಡೋದಾದರೆ, ಅವರು ಅನೇಕ ದೇವಸ್ಥಾನಗಳಲ್ಲಿ ಆಡಳಿತವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಮುಂಡೂರು ದೇವಸ್ಥಾನದಲ್ಲಿ ಆಡಳಿತ ಮಾಡಿದ್ದಾರೆ. ಮುಂಡೂರು ದೇವಸ್ಥಾನದಲ್ಲಿ ಅವರ ಮೇಲೆ ಸುಮಾರು 17-18 ಕೇಸುಗಳು ನಾವು ಹಾಕಿದ್ದಲ್ಲ, ಅಲ್ಲಿನ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. 17ರಲ್ಲಿ ಅವರಿಗೆ ಅವರು ಮಾಡಿದ ಸರಿಯಲ್ಲ ಎಂಬ ತೀರ್ಪು ಬಂದಿದೆ. ಒಂದು ಹಿಂದೂ ನಾಯಕ ನಮ್ಮದೇ ಆದ ದೇವಸ್ಥಾನದಲ್ಲಿ ತಪ್ಪು ದಾರಿ ಮಾಡಿ, ಮುಖ್ಯವಾಗಿ ಹಣದ ವಿಷಯದಲ್ಲಿ ಇರ್ಬೋದು, ನಂಗೆ ಗೊತ್ತಿಲ್ಲ ಎಂತ ಅಂತೇಳಿ, ಡಬ್ಬಿ ಹೊಡೆದಿದ್ದಾರೆ ಹಾಗೆಲ್ಲ ಹೇಳ್ತಾರೆ. ನಾನೇ ಅದರ ಬಗ್ಗೆ ಕೇಸ್ ಕೊಟ್ಟಿದ್ದೇನೆ ಸಂಪ್ಯ ಸ್ಟೇಷನಲ್ಲಿ. ಇಷ್ಟೆಲ್ಲ ಇರುವಾಗ ಒಂದು ಹಿಂದೂ ನಾಯಕ ಅಂತ ನಾವು ಅವರೇನು ಕರೀಬೋದಾ? ಹಿಂದೂ ನಾಯಕ ಅಂತ ಹೇಳ್ಬೋದಾ? ಅವರು ತೊಂದರೆ ಮಾಡಿದ್ದಾರೆ. ಇನ್ನು ಕೆಲವೊಂದು ಬಾರಿ ನಮ್ಮ ಹಿಂದೂಗಳಿಗೆ ದೇವಸ್ಥಾನದ ಒಳಗೆ ಹೊಡೆದಿದ್ದಾರೆ. ಅವರ ಓನ್ ಸಂಬಂಧಿ ಸುರೇಶ್ ಕಣ್ಣುರಾಯರಿಗೆ ಹೊಡೆತ ಬಿದ್ದಿದೆ. ನಾನೇ ಅದನ್ನು ಟ್ರೀಟ್ ಮಾಡಿದ್ದೇನೆ. ಮೊನ್ನೆ ಕೋರ್ಟಲ್ಲಿ ಕೇಸನ್ನು ಹೇಳಿ ಬಂದೆ, ಎವಿಡೆನ್ಸ್ ಕೊಟ್ಟು ಬಂದೆ. ಇದನ್ನೆಲ್ಲ ನೋಡುವಾಗ ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಅವರು ಪಕ್ಷದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ತಗೊಳ್ಳಿಕ್ಕೆ ಅವರು ತಯಾರಿಲ್ಲ. ಇಲೆಕ್ಷನ್ ಬಂದ ಕೂಡಲೇ ಉಲ್ಟಾ ಹೊಡೆದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಿಂದೆ ಮೋದಿಯವರು ದೇಶದ ಕಣಕ್ಕಿಳಿದಾಗ ಮೋದಿಯವರನ್ನು ಜನರಿಗೆ ಪರಿಚಯಿಸಬೇಕು ಅಂತೇಳಿ ನಾನು, ಅರುಣ್ ಪುತ್ತಿಲ ಮತ್ತು ಅಜಿತ್ ರೇ ಅವರು ನಮೋ ಬ್ರಿಗೇಡ್ ಅಂತ ಮಾಡಿ ಊರೆಲ್ಲ ಸುತ್ತಿ ಅನೇಕ ಸಂದರ್ಭ ಮಾಡಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಒಪ್ಕೊಳ್ತೇನೆ ನಾನು. ಮೋದಿಯವರ ಪರಿಚಯ ಎಲ್ಲರಿಗೂ ಆಗಿತ್ತು. ಇದರ ಅರ್ಥ ನಾವು ಇದನ್ನು ನಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವಂಥ ಪ್ರಶ್ನೆ ಬರುವುದಿಲ್ಲ. ಇನ್ನು ಅವರು ಪಕ್ಷದಲ್ಲಿ ಇರುವಂತಹ ಯಾವುದಾದ್ರೂ ಒಂದು ಗಣೇಶೋತ್ಸವ ಆಗಲಿ ಅದರಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದರು. ಮತ್ತು ಒತ್ತೆಕೋಲ, ಉಕ್ಕಿನಡ್ಕ ದೇವಸ್ಥಾನ ಇದರಲ್ಲೆಲ್ಲ ಕೆಲಸವನ್ನು ಮಾಡ್ತಿದ್ದರು. ಅಲ್ಲಿ ಇಷ್ಟರವರೆಗೆ ಲೆಕ್ಕವನ್ನು ಕೊಟ್ಟಿಲ್ಲ ಎಂಬ ಮಾತನ್ನು ನಾನು ಕೇಳಿದ್ದೇನೆ. ಇದು ಎಲ್ಲರೂ ಹೇಳ್ತಾರೆ, ಅಲ್ಲಿ ಅವರು ಲೆಕ್ಕವೇ ಕೊಟ್ಟಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇದು ಭಾಳ ಒಂದು ಬೇಜಾರದ ವಿಷಯ. ಇನ್ನು ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿ ಲೋಕಪ್ಪ ಗೌಡರು ಅಧ್ಯಕ್ಷರಾಗಿದ್ದಾಗ ಅವರು ಆ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ನಾಗನಕಟ್ಟೆಯನ್ನು ಕಳಿಸ್ಲಿಕ್ಕೆ ಹೊರಟರು. ಇವರು ಕೂಡಲೇ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಇದು ಒಂದು ಹಿಂದೂ ನಾಯಕನ ಕೆಲಸವ? ಹೀಗೆ ಮಾಡ್ಬೋದಾ? ಒಂದು ನಾಗನಕಟ್ಟೆಯನ್ನು ಕಟ್ಟುವಾಗ ಅದಕ್ಕೆ ಹೈಕೋರ್ಟ್ಗಿಂತ ಇದನ್ನು ತಡೆ ಅರ್ಜಿಯನ್ನು ತರಲಿಕ್ಕೆ ಸರಿಯಾ? ಆಮೇಲೆ ಸ್ವಲ್ಪ ಸಮಯದಲ್ಲಿ ವಿಚಾರಣೆ ಆದಾಗ ತಡೆಯೋದಕ್ಕೆ ಅರ್ಥ ಇಲ್ಲ ಅಂತೇಳಿ ಅದನ್ನು ಬಿಸಾಡಿದರು. ಆಮೇಲೆ ಈಗ ಚಂದ ಮಾಡಿ ಕಟ್ಟಿದ್ದಾರೆ, ಎಷ್ಟು ಚಂದ ಮಾಡಿ ಕಟ್ಟಿದ್ದಾರೆ. ಆ ಲೋಕಪ್ಪನವರಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾನೇ ಇರಲಿಲ್ಲ. ಇವರು ಸದಾ ಉಪದ್ರ ಕೊಡ್ತಿದ್ರು. ಇದು ಒಂದು ಹಿಂದೂ ನಾಯಕನ ಕೆಲಸವ ಹೇಳಿ? ಎಲ್ಲಾದರೂ ಒಂದು ಗಲಾಟೆ ಆದಾಗ ತಕ್ಷಣ ಅಲ್ಲಿ ಹೋಗಿ ತಾನು ಅದರ ನೇತೃತ್ವವನ್ನು ವಹಿಸಿ ನಾನೇ ಎಲ್ಲ ಮಾಡಿದ್ದು ಅಂತೇಳಿ ತೋರಿಸಿಕೊಳ್ಳುವಂಥ ಪ್ರವೃತ್ತಿ ಅರುಣ್ ಪುತ್ತಿಲ್ರು. ಅವರಿಂದ ಏನೂ ಹೆಲ್ಪ್ ಆಗೋದಿಲ್ಲ. 1 ನ್ಯಾಯ ಪೈಸೆ ಅವರು ಇಷ್ಟವರೆಗೆ ಯಾರು ಕೊಟ್ಟು ಸಹಾಯ ಮಾಡಿದ್ದು ನನಗೆ ಗೊತ್ತಿಲ್ಲ.
ಅಥವಾ ಅವರ ಅನುಕಂಪ ಮಾಡು. ನಮ್ಮ ಹತ್ರ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿ ಡಾಕ್ಟ್ರೆ ತೂವನ್ಲೆ ಅಂತೇಳಿ ನನ್ನ ತಲೆ ಮೇಲೆ ಹಾಕಿ ಹೋಗ್ತಿದ್ದೆ. ನಾನು ಪುತ್ತೂರು ಆದರ್ಶ ಆಸ್ಪತ್ರೆ ಅಂತ ಹೇಳಿದರೆ ಕುಂಬ್ಳೆಯಿಂದ ಹಿಡಿದು ಇದು ಬಂಟ್ವಾಳದವರೆಗೆ ಯಾರಿಗೂ ನಮ್ಮ ಹಿಂದೂಗಳಿಗೆ ಇದಾದಾಗ ಗಾಯ ಆದಾಗ ಇದು ಕೋಮುಗಲಗಳಿಗೆ ಗಾಯ ಆದಾಗ ನಾನೇ ಅಡ್ಮಿಟ್ ಮಾಡ್ತಿದ್ದೆ. ಕುಂಬ್ಳೆಯಿಂದ ಕೇರಳದಿಂದ ಬರ್ತಿದ್ರು, ಬಂದು ಇಲ್ಲಿ ಕೊಡ್ಬೋದು. ಯಾಕೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇತ್ತು, ನಾನು ಸರಿಯಾಗಿ ಬರೆದು ಅವರ ಒಂದು ಕೇಸಿಗೆ ಸಹಾಯ ಮಾಡ್ತೇನೆ ಅಂತ ಹೇಳುವಂಥ ಒಂದು ನಂಬಿಕೆ ಇತ್ತು. ಈ ಅರುಣ್ ಬುತ್ತಿಲ್ಲ ಅದು ನನ್ನ ಒಟ್ಟಿಗೆ ಇದ್ದ ಕಾರಣ ಅವ್ರಿಗೆ ಗೊತ್ತಾಗ್ತಿತ್ತು ಇಂಥ ಅಡ್ಮಿಟ್ ಆಗಿದೆ ಅಂತ. ತಕ್ಷಣ ಬಂದು ಅವು ತೂಕ ಬುಡಾಯ ಆಗಿ ಹೀಗೆ ಅಂತೆಲ್ಲ ಹೇಳಿ ಅವರನ್ನು ಮಂಗಮಾಯ ಮಾಡಿ ಅವರು ಹೋಗ್ತಿದ್ರು. ಮತ್ತು ಅವರು ಪತ್ತೆ ಇರಲಿಲ್ಲ. ಅವರಿಗೆ ಯಾವುದೇ ಥರದ ಸಹಾನುಭೂತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಪಾಪ ಮೋನಪ್ಪ ಕರ್ಕೇರರು ಆ ಕುಕ್ಕಿನಡ್ಕ ದೇವಸ್ಥಾನದಲ್ಲಿ ಏನೂ ಇಲ್ಲ ಇದ್ದಾಗ ಕೈಯಿಂದ ದುಡ್ಡು ಹಾಕಿ ನಡೆಸಿದಂಥ ದೇವಸ್ಥಾನ, ಅದನ್ನು ಇವರು ಅವರ ಕೈಯಿಂದ ಕಿತ್ತುಕೊಂಡು ಇದು ಎಂಥದ್ದು ಬ್ರಹ್ಮಕಲಶವನ್ನು ಮಾಡಿ ಅದು ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಇನ್ನೊಂದು ಸಂಜೀವ್ ಮಠಂದೂರರು ಒಂದನೇ ಬಾರಿ ಇಲೆಕ್ಷನಿಗೆ ನಿಂತಾಗ ಇವರು ಒಂದು ಇದೇ ಥರ ಇಲೆಕ್ಷನ್ ಟೈಮ್ನಲ್ಲಿ ಒಂದು ಪುಕಾರ ಎಬ್ಬಿಸಿದ್ರು. ಏನು ಅಂತ ಹೇಳಿದರೆ, ಅವರು ಇದು ತನಗೆ ಕೊಡಬೇಕು ಅಂತ ಹೇಳುವಂಥ ಪುಕಾರ ಎಬ್ಬಿಸಿದ್ರು. ಹಾಗೆ ಅವರು ಓಟ್ ಹಾಕಲಿಲ್ಲ ಅಂತ ಹೇಳೋಕ್ಕೆ ನಾನು ಅವರ ಸಂಬಂಧದವರ ಮನೆಗೆ ಹೋಗಿದ್ದೆ. ಅವರ ಸಂಬಂಧವರು ಯಾರಿದ್ದಾರೋ ಅವರ ಮನೆಗೆಲ್ಲ ಹೋದಾಗ ಅವರು ನನ್ನ ಹತ್ರ ಹೇಳಿದರು, ಸಂಜೀವ್ ಮಠಂದೂರು ಇನ್ನೊಂದು 2-3 ಬಾರಿ MLA ಆದರೆ ನಮ್ಮ ಹುಡುಗನಿಗೆ ಯಾವಾಗ ಸಿಕ್ಕುವುದು ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಇದರ ಅರ್ಥ ಏನು ಅಂತೇಳಿ ನೀವೇ ತಿಳ್ಕೊಳ್ಳಿ. ಇನ್ನು ಕಡಬದಲ್ಲಿ ಒಂದು ತನ್ನ ವಾಹನದ ಅಡಿಗೆ ಒಂದು ಹೆಂಗಸು ಬಿದ್ದಾಗ, ಹೆಂಗಸು ಬಿದ್ದಾಗ ಬೆದ್ದು ಸತ್ತೋಯ್ತು. ಅದನ್ನು ಯಾರಿಗೂ ಹೇಳದೆ ಅದನ್ನು ಮುಚ್ಚಿಟ್ಟು ಏನೂ ಆಗದ ಹಾಗೆ ಮಾಡಿದರು. ಇದು ಒಂದು ಹಿಂದೂ ನಾಯಕನಾದರೆ ಏನು ಮಾಡಬೇಕಿತ್ತು, ಅದನ್ನು ಕಾರಲ್ಲಿ ಹಾಕಿ ತಕ್ಷಣ ತಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಿತ್ತು. ಈ ಕೆಲಸವನ್ನು ಅವರು ಮಾಡಲಿಲ್ಲ. ಇದಕ್ಕೆ ಬೇಕಾದಷ್ಟು ಪುರಾವೆಗಳಿದೆ. ಆಮೇಲೆ ಅವರು ಶನಿ ಪೂಜೆಯನ್ನು ಮಾಡಿದರು. ನಿಮ್ಗೆ ಗೊತ್ತುಂಟು, ಶನಿ ಪೂಜೆಯನ್ನು ಮಾಡಿದರು. ಶನಿ ಪೂಜೆ ಮಾಡಿ ಮೆರವಣಿಗೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ. ಅನುಮತಿ ಕೊಡದಿದ್ದಾಗ ಜಬರ್ದಸ್ತ್ನಲ್ಲಿ ಅವರು ಮೆರವಣಿಗೆಯನ್ನು ಮಾಡಿದರು. ಅವರು ಅದಕ್ಕೆ ಇದರಿಂದ ಅವರ ಸಹಚರರಿಗೆಲ್ಲ ಪೊಲೀಸ್ನವರ ಏಟು ಬಿದ್ದು ಅವರಿಗೆ ತುಂಬ ತಾಪತ್ರಯ ಆಯಿತು. ಆಗ ಕಲೆಕ್ಷನ್ ಆದ ದುಡ್ಡನ್ನು ಹಿಡ್ಕೊಂಡು ಅವರು ಹೋದರು. ಆ ದುಡ್ಡಿನ ಲೆಕ್ಕಾಚಾರ ಇದುವರೆಗೆ ಕೊಟ್ಟಿಲ್ಲ. ಆಮೇಲೆ ಹೊಡೆದದ್ದು DV ಅವರ ಮಾತಿನ ಮೇರೆಗೆ ಪೊಲೀಸ್ನವರು ನಮಗೆ ಹೊಡೆದಿದ್ದಾರೆ ಎಂಬ ಸುಳ್ಳು ಆಪಾದನೆಯನ್ನು ಹೊರಿಸಿ ಅವರು ಅದರಲ್ಲಿ ತಪ್ಪಿಸಿಕೊಂಡ್ರು. ಆಮೇಲೆ ಇದು ಮುತಾಲಿಕರ ಶ್ರೀರಾಮ ಸೇನೆಯನ್ನು ಸೇರಿ ಅವರೊಟ್ಟಿಗೆ ಮರಾಠಿಯಲ್ಲಿ ಪ್ರಾರ್ಥನೆ ಮಾಡಿ ಕೆಲಸ ಮಾಡುವಂತಹ, ಮರಾಠಿಯಲ್ಲಿ ನಾನು ಒಂದ್ಸಲ ನೋಡಲಿಕ್ಕೆ ಹೋಗಿದ್ದೆ. ಅದು ಅವರದ್ದು ಪ್ರೇಯರ್, ಮರಾಠಿಯಲ್ಲಿ ಪ್ರೇಯರ್ ಮಾಡಿ ಇವರು ಅವರೊಟ್ಟಿಗೆ ಹೋಗ್ತಾಯಿದ್ರು. ಇದು ಭಾರಿ ಹಾಸ್ಯಾಸ್ಪದ. ಆಮೇಲೆ ಮರಾಠಿ ನಮಗೆ ಮತ್ತು ಮಹಾರಾಷ್ಟ್ರಕ್ಕೆ ಇದು ಈ ಭಾಷೆಯಲ್ಲಿ ಜಗಳ ಬಂದಾಗ ಅದನ್ನು ಬಿಟ್ಟರು. ಇನ್ನು ಇದರಲ್ಲಿ ನಿಂತರೆ ನಾನು ಬದುಕುವುದಿಲ್ಲ ಅಂತ ಬಿಟ್ಟು ಹಿಂದೂ ಸೇನೆ ಅಂತ ಒಂದು ಮಾಡಿದರು. ಹಿಂದೂ ಸೇನೆ ಅಂತ ಮಾಡಿ ಅದನ್ನು ಮುಂದುವರಿಸ್ತಾ ಇದ್ದರು. ಇನ್ನೊಂದು ಮೊನ್ನೆ ಭಾಸ್ಕರಾಚಾರ್ಯ ಅವರ ಅಣ್ಣ ಒಂದು ಸುಳ್ಳು ವಿಷಯ ಹೇಳಿದ. ನನ್ನ ಹೆಂಡತಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಓಟಿಗೆ ನಿಂತಾಗ ನಾನು ಭಾರೀ ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥ ಒಂದು ಮಾತನ್ನು, ಇದು ಶುದ್ಧ ಸುಳ್ಳಿದು. ನಮಗೆ ಎಷ್ಟು ಅನ್ಯಾಯ ಮಾಡಲಿಕ್ಕೆ ಆಗ್ತದೆ ಅಷ್ಟು ಅನ್ಯಾಯ ಮಾಡಿದ್ದಾರೆ ಅವರು.
ಆದರೂ ನಾನು ಅದನ್ನು ಕ್ಷಮಿಸಿದ್ದೇನೆ. ಯಾಕಂತ ಹೇಳಿದರೆ ಒಂದು ಒಳ್ಳೆಯ ನಾಯಕ ಬರಲಿ ನಮ್ಮೊಟ್ಟಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳುವಂಥದ್ದು. ಆದರೆ ಅವರ ಮನಸ್ಸು ವಕ್ರ, ಬರೀ ಅಧಿಕಾರದ ಆಸೆ, ಅಧಿಕಾರ ಬಿಟ್ಟರೆ ಬೇರೇನೂ ಇಲ್ಲ, ನನಗೆ MLA ಆಗಲೇಬೇಕು, MLA ಬಿಟ್ಟು ಬೇರೆ ಏನು ಬೇಡ ನನಗೆ ಅಂತ ಹೇಳುವಂಥ ಒಂದು ಪ್ರವೃತ್ತಿ ಅವರದ್ದು. ಹೀಗಿರುವಾಗ ಅಂಥವರು ನಮಗೆ ಲೀಡರ್ಸ್ ಬೇಡ. ನಮಗೆ ಯಾರು ಬೇಕು? ಶಾಂತ ಆಗಿರ್ಬೇಕು. ಇವರ ಹಾಗೆ ಇದ್ದಲ್ಲಿ ಹೋಗಿ ಗಲಾಟೆ ಮಾಡಿ, ಮೊನ್ನೆ ನಿಮ್ಗೆ ಗೊತ್ತುಂಟು, ಇವನು ರವೀಂದ್ರ ಅಂತ ಹೇಳುವರ ಮನೆಗೆ ಹೋಗಿ ರಾತ್ರಿ ಹೊಡೆದು ಅವನಿಗೆ ಅವನ ಕರೆಂಟ್ ಎಲೆಕ್ಟ್ರಿಸಿಟಿಗನ್ನು ಕಟ್ ಮಾಡಿ, ಆಮೇಲೆ ಅವನ CC ಕ್ಯಾಮರಾವನ್ನು ಕನೆಕ್ಷನ್ ಕಟ್ ಮಾಡಿ, ಇವತ್ತು ಕೇಸಿದೆ ಅವರ ಮೇಲೆ. ಇವತ್ತು ಸಂಪ್ಯ ಸ್ಟೇಷನಲ್ಲಿ 307 ಕೇಸಿದೆ. ಆದರೂ ಪೊಲೀಸ್ನವರು ಏನು ಮಾಡ್ತಾ ಇಲ್ಲ. ಯಾಕೆ ಹೇಳಿ ನಂಗೆ ಗೊತ್ತಿಲ್ಲ. ಅದಕ್ಕೆ ಏನೋ ಬಲವಾದ ಕಾರಣ ಇರ್ಬೋದು. ಸೊ ಹೀಗೆ ನಮ್ಗೆ ಯಾರು MLA ಬೇಕು? ಶಾಂತವಾಗಿ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡಿ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲರ ತೊಂದರೆಗಳನ್ನು ಆಲಿಸಬೇಕು. ಈಗ ಒಬ್ಬ ಬರ್ತಾನೆ, ಅವನಿಗೆ ತೊಂದರೆ ಉಂಟು, ಅವನ ತೊಂದರೆ ಅವನಿಗೆ ಸರಿ ಇರ್ಬೋದಾ ತಪ್ಪಿರ್ಬೋದು, ಅದನ್ನು ನಾವು ಆಲಿಸಬೇಕು ಮತ್ತು ನಮ್ಮಿಂದ ಆದ ಪ್ರಯತ್ನವನ್ನು ಮಾಡಬೇಕು. ಒಂದು ವೇಳೆ ಅವನು ತಪ್ಪಿದ್ರೆ ಅವನು ತಿಳಿಸ್ಬೇಕು, ನೋಡಿ ಮಾರೆ ನೀನು ಮಾಡೋದು ಸರಿಯಲ್ಲ, ನಿಂಗೆ ಅದು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ವಿಷಯವನ್ನು ಅವರಿಗೆ ತಿಳಿಸ್ಬೇಕು. ಇಂಥ ಕೆಲಸವನ್ನು ಅವ್ರು ಮಾಡೋದಿಲ್ಲ. ಎಲ್ಲರದ್ದು ಸಂಘರ್ಷವಾಗಿಯೇ ಮಾಡ್ತಾ ಇದ್ದಾರೆ. ಇದು ಸರಿಯಾ ಅಂತ ಹೇಳುವಂಥ ಒಂದು ಮಾಡಬೇಕು. ನಮಗೆ ಶಾಂತ ರೀತಿಯಲ್ಲಿ ಇವರು MLA ಬೇಕು. ಕಾಂಗ್ರೆಸ್ ಆಗಲಿ, ಇವತ್ತು ಕಾಂಗ್ರೆಸ್ನಲ್ಲಿ ಕೂಡ ಹಾಗೆ ಶಾಂತ ರೀತಿಯಲ್ಲ, ಹಿಂದುತ್ವ ನಾನು ನೋಡಿಕೊಳ್ತೇನೆ, ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳುವಂಥ MLA ಇರುವಾಗ ಅದು ಬೇಡ ನಮಗೆ ಆಶಾ ತಿಮ್ಮಪ್ಪ ಶಾಂತವಾಗಿರುವವರು. ಅವರು 2 ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, 3 ಸಾರಿ ಜಿಲ್ಲಾ ಅಧ್ಯಕ್ಷರಾಗಿ, ಸದಸ್ಯರಾಗಿ ಮತ್ತು 1 ಬಾರಿ ಅಧ್ಯಕ್ಷರಾಗಿ ಮತ್ತು ಪಟ್ಟಣ ಪಂಚಾಯತ್ ಸುಳ್ಯದ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಒಂದು ಸುಳ್ಳು ಪುಕಾರನ್ನು ಎಬ್ಬಿಸಿದ್ದಾರೆ. ಏನು ಅಂತ ಹೇಳಿದರೆ, ಅವರಿಗೆ ಕೂಡುವುದಿಲ್ಲ, ಅವರಿಗೆ ನಡಿಲಿಕ್ಕೆ ಕೂಡುವುದಿಲ್ಲ, ಕೆಲಸ ಮಾಡಲಿಕ್ಕೆ ಕೂಡುವುದಿಲ್ಲ. ಇದು ಶುದ್ಧ ಸುಳ್ಳು. ಯಾಕಂತ ಹೇಳಿದರೆ ಅವರಿಗೆ 64 ವರ್ಷ, ಅವರು ಇವತ್ತು ಎಲ್ಲ ಕಡೆಗೂ ಹೋಗ್ತಾ ಇದ್ದಾರೆ. 64 ವರ್ಷ ಮುದಿಪ್ರಾಯ ಅಂತ ಹೇಳಿದರೆ ಭಾರಿ. ಹಾಗಾದರೆ ಮೋದಿಯವರಿಗೆ ಚಾನ್ಸ್ ಕೊಡಬಾರ್ದು, ಮೋದಿಯವರನ್ನು ಬಿಡಬಾರ್ದು. ಇನ್ನೂ ಒಂದು ಕೆಲಸವನ್ನು ಇವತ್ತು ನಮ್ಮ ಅರುಣ್ ಪುತ್ರರು ಮಾಡ್ತಾ ಇದ್ದಾರೆ. ಏನು? ನಾವು BJPಯಲ್ಲೇ ಇರುವುದು, ನಾವು ನಾಳೆ ಗೆದ್ದರೆ BJPಯಲ್ಲೇ ಬರುವುದು ಅಂತ ಹೇಳುವಂಥ, ನಾವು ಮೋದಿಯವರಿಗೆ ಸಪೋರ್ಟ್ ಅಂತ ಹೇಳುವಂಥ ವಿಷಯವನ್ನು ಹೇಳ್ಕೊಂಡು ಬರ್ತಾರೆ. ಅದು ಹೇಗೆ ಸಾಧ್ಯ? ಇವತ್ತು ಮೋದಿಯವರಿಂದ ಆದಂತಹ ಶಾಸಕರ ಸ್ಪರ್ಧಿಸುವವರನ್ನು ಹೆಸರನ್ನು ಸೂಚಿಸಿದ್ದು ನಡ್ಡಾ ಮತ್ತು ಮೋದಿಯವರು ಮತ್ತು ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ನಮಗೆ ಬಂದವು. ಅದನ್ನು ಧಿಕ್ಕರಿಸಿ ಯಡಿಯೂರಪ್ಪನವರು ಫೋನ್ ಮಾಡಿ ಹೇಳುವಾಗ ಹಿಂದೆ ತಗೊಳ್ಳಿ ಅಂತ ಹೇಳಿದ ಅವರ ಮಾತನ್ನು ಧಿಕ್ಕರಿಸಿ, ಇನ್ನು ಇವರು ಅಮಿತ್ ಶಾನವರು ನಾನು ಸ್ವಲ್ಪ ಹೊತ್ತಿನಲ್ಲಿ ಮಾತಾಡ್ತೇನೆ ಅಂದಾಗ ಅವರ ಮಾತಿಗೆ ಅವರಿಗೆ ಫೋನೇ ಮಾಡದೆ ಧಿಕ್ಕರಿಸಿದಂಥವರು BJPಗೆ ಯಾವತ್ತೂ ಯೋಗ್ಯರಲ್ಲ, ಯಾವ ಕಾಲಕ್ಕೂ ಯೋಗ್ಯರಲ್ಲ. ಅಂಥವರು ನಮಗೆ ಬೇಡ. ನಮಗೆ ಶಾಂತ ಸ್ವರೂಪದ ಇವರು ಆಶಾ ತಿಮ್ಮಪ್ಪನವರು ಮತ್ತು ಎಲ್ಲರ ತೊಂದರೆಗಳನ್ನು ನಿಜವಾದ ಸ್ವಚ್ಛ ಮನಸ್ಸಿನಿಂದ ಆಲಿಸುವಂಥ ಅರುಣ್ ಪುತ್ರನಾಗಿ ಶೋ ಅಲ್ಲ. ನನಗೆ ನೆನಪುಂಟು, ಇಲ್ಲಿ ಅನಿತಾ ಆಯಿಲ್ ಮಿಲ್ ಅವರದ್ದು ಅಲ್ಲೊಂದು ಬಿದ್ದೋಯ್ತು, ಒಂದು ತಡೆಗೋಡೆ ಬಿದ್ದೋದಾಗ ಅದರ ಅಡಿಗೆ ಒಬ್ಬ ಕೂಲಿಯವನು ಸತ್ತೋದ, ಆಚೆ ಉತ್ತರ ಕನ್ನಡದ. ಬಿದ್ದೋಗಿ ಅದರಲ್ಲಿ ಸತ್ತೋದವ. ನಾವೆಲ್ಲ ಹೋದೆವಲ್ಲಿ. ಹೋದಾಗ ಅವನ ಬಾಡಿಯನ್ನು ಅದರ ಅಡಿ ತೆಗೆದೆಲ್ಲ ಆಗಿದೆ. ಈ ಅರುಣ್ ಗೊತ್ತಿಲ್ಲ ಇದರ ಮೇಲೆ ನಿಂತಿದ್ದಾರೆ, ಅದರ ಮೇಲೆ ನಿಂತಿದ್ದಾರೆ ತೋರಿಸ್ಲಿಕ್ಕೆ ನಾನು ಭಾರಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥ ಜನರಿಗೆ ತೋರಿಸ್ಲಿಕ್ಕೆ. ಇಂಥ ತೋರಿಕೆ ವ್ಯಕ್ತಿ, ಆಡಂಬರದ ಆಷಾಢಭೂತಿ ವ್ಯಕ್ತಿತ್ವ. ನಿಮಗೆ ಎಲ್ಲರಿಗೊಂದು ಜಾಸ್ತಿ ನನಗೆ ಗೊತ್ತು. ನನ್ನ ಒಟ್ಟಿಗೆ 8 ವರ್ಷ ನಾನು ಆಯಪ್ಪನ ಜೊತೆ ಕೆಲಸ ಮಾಡಿದ್ದೇನೆ. ಅವರ ವ್ಯವಹಾರ ಸರಿ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಅವರಿಗೆ ಮುಂಡೂರು ದೇವಸ್ಥಾನ ಕೊಡಬಾರ್ದು ಅಂತ ಹೇಳುವಂಥ ಸಜೆಷನನ್ನು MLA ಕೊಟ್ಟಿದ್ದೆ. ಆ ಸಜೆಷನ್ ಪ್ರಕಾರ ಲೋಕಪ್ಪ ಗೌಡ್ರಿಗೆ
ಅದನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಕೊಟ್ಟಿದ್ದಾರೆ. ಇದರಿಂದ ಅವರಿಗೆ ನನ್ನ ಮೇಲೆ ಸಿಟ್ಟು. ನಾನು ಅವರಿಗೆ ಮುಂಡೂರು ದೇವಸ್ಥಾನ ಕೊಡಲಿಲ್ಲ. ಅದು ಇನ್ನು ಬಂದು ನಾನು ಕೊಡುವುದಿಲ್ಲ. ಯಾಕೆಂತ ಹೇಳಿದರೆ ವ್ಯವಹಾರ ಸರಿ ಇದ್ದವರಿಗೆ ಮತ್ತು ಉಗ್ರ ಸ್ವರೂಪಿಗಳಿಗೆ ನಾವು ಕೊಡುವುದಿಲ್ಲ. ಒಬ್ಬ ಶಾಸಕನಾದರೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಎಲ್ಲರಿಗೂ ಸಮಾನ ರೀತಿಯಲ್ಲಿ ನೋಡಬೇಕು. ಹಿಂದೂ ನಾಯಕ ಅಂತ ಹೇಳಿದರೆ ಹಿಂದೂಗಳ ರಕ್ಷಣೆ ಬೇರೆ, ಅದು ಬೇರೆ ಪಾಯಿಂಟ್ ಅದು. ಆದರೆ ಉಳಿದವರಿಗೆ ಉಪದ್ರ ಕೊಡಬೇಕು ಅಂತೇನಿಲ್ಲ ಅಲ್ಲ, ಅಂಥ ಕೆಲಸವನ್ನು ನಾವು ಮಾಡಬಾರ್ದು. ಇಂಥ ಒಂದು ಇರುವಂಥ ಒಳ್ಳೆಯ ಹೆಂಗಸನ್ನು ನಾವು ಮಾಡಿದ್ದೇವೆ, ಇದನ್ನು ನಾವು ತಿಳಿಬೇಕು. ಮತ್ತು ಒಂದು ಪಕ್ಷದಲ್ಲಿ ಯಾವಾಗಲೂ ಇರುವವರನ್ನು, ಕೆಲಸ ಮಾಡುವವರನ್ನು ನಾವು ಶಾಸಕರಾಗಿ ಆರಿಸಬೇಕು. ಮತ್ತು ಇದರಲ್ಲಿ ಈ ಒಂದು ವಿಷಯ ಅಂತೂ ಖಂಡಿತ ಒಂದು ವಿಷಯ, ಅರುಣ್ ಪುತ್ತಿಲ ಯಾವ ಕಾಲಕ್ಕೂ ಗೆಲ್ಲುವುದಿಲ್ಲ, ಅದು ಮಾತ್ರ ಖಂಡಿತ. ಬಿ ಜೆ ಪಿಗೆ ತೊಂದರೆ ಆಗ್ಬೋದು, ಆದರೆ ಬಿ ಜೆ ಪಿ ರಾಷ್ಟ್ರೀಯ ಪಕ್ಷ, ಅದಕ್ಕೆ ಮರಣವಿಲ್ಲ, ಅದಕ್ಕೆ ಅಂತ್ಯ ಇಲ್ಲ. ಆದರೆ ಇವರು ತಿಳ್ಕೊಂಡಿದ್ದಾರೆ, ಬಿ ಜೆ ಪಿಯನ್ನು ಸೆದೆಬಡಿದು ನಾವು ಮೇಲೆ ಅದು ಜನ್ಮಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆನೇ ಇದ್ದರೆ ಕಾಂಗ್ರೆಸ್ ಗೆಲ್ಬೋದು. ಬಹುಶಃ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಅವರಿಗೆ ಹಿಂದಿನಿಂದ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಷಯ ನನಗೆ ಈಗ ಕೆಲವು ಕಡೆಯಿಂದ ತಿಳಿದು ಬಂದಿದೆ. ಆದಷ್ಟು ಇವರ ಓಟನ್ನು ಹೀರಲಿ ಮತ್ತು ನಾವು ಸುಲಭವಾಗಿ ಗೆಲ್ಲಬಹುದು. ಇಂಥ ಕನಸನ್ನು ಅವರು ಇಟ್ಕೊಳ್ಳೋದು ಬೇಡ. ನಮ್ಮ ಜನರು ಹಿಂದೂವಾದಿಗಳು ಮತ್ತು ಒಳ್ಳೆಯ ಕ್ಯಾಂಡಿಡೇಟಿಗೆ, ಒಳ್ಳೆಯ ಶಾಂತ ರೀತಿಯ ಎಲ್ಲರನ್ನು ಆಲಿಸುವಂತಹ ಅಭ್ಯರ್ಥಿಗೆ ಓಟ್ ಹಾಕುವವರು. ಆದ್ದರಿಂದ ಆಶಾ ತಿಮ್ಮಪ್ಪನಿಗೆ ಖಂಡಿತವಾಗಿ ಓಟ್ ಹಾಕ್ತಾರೆ, ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಆ ದೇವರ ದಯೆ ಕೂಡ ಅವರ ಮೇಲುಂಟು. ಮಹಾಲಿಂಗೇಶ್ವರನ ದಯೆ ಮತ್ತು ಇದು ಮೃತ್ಯುಂಜಯೇಶ್ವರ, ಮುಂಡೂರಿನ ಮೃತ್ಯುಂಜಯೇಶ್ವರ, ಉಕ್ಕಿನಡಕದ ಸುಬ್ರಾಯೇಶ್ವರ, ದೇವರ ಎಲ್ಲ ಅನುಗ್ರಹ ಇವರ ಮೇಲಿದೆ. ಖಂಡಿತವಾಗಿಯೂ ತಪ್ಪು ಮಾಡಿದವರನ್ನು ಯಾವ ಕಾಲಕ್ಕೂ ಗೆಲ್ಲಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ನನಗೆ ನಂಬಿಕೆ ಉಂಟು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಚುನಾವಣೆಯಿಂದ ಮೊದಲೇ ಪಕ್ಷದಿಂದ ಹೊರಗಾಕಲಿಕ್ಕೆ ನಮಗೆ ಅದೆಲ್ಲ ಇದಾಗಲಿಲ್ಲ. ಎಲ್ಲ ಇದು ಅವರ ಮೇಲೆ ಕೇಸ್ ಉಂಟು, ಅದೆಲ್ಲ ಯಾವುದು ಕೋರ್ಟ್ನಲ್ಲಿ ಇನ್ನೂ ಸೆಟ್ಲ್ ಆಗಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಮಾಡಿದಂಥ ಕೇಸ್ನಲ್ಲಿ ಅವರ ವಿರುದ್ಧ ಇದುಂಟು, ಯಾವುದು FIR ಉಂಟು, 307 ಉಂಟು. ಇನ್ನೂ ಅವರನ್ನು ಅರೆಸ್ಟ್ ಮಾಡಿಲ್ಲ. ನಾವೇಂತೇಳಿ ನಾವೇನು ಮಾಡಲಿಕ್ಕಾಗ್ತದೆ? ಯಾವುದು ಯಡಿಯೂರಪ್ಪನವರು ಕಾಲ್ ಮಾಡಿದ್ದು ಯಾಕೆಂತ ಹೇಳಿದರೆ ಬಂಡಾಯ ತೆಗೀರಿ ಅಂತ ಹೇಳಿದ್ದು, ನಿಮಗೆ ಅಭ್ಯರ್ಥಿ ಕೊಡ್ತೇನೆ ಅಂತ ಹೇಳಿದ್ದಲ್ಲ. ಹೌದು. ಯಾರು? ಅವರು ನಾನು ಮೋದಿ ಬ್ರಿಗೇಡನ್ನು ಅವನು ಸೇರಿಸಿದ್ದು ಯಾಕೆ ಅಂತ ಹೇಳಿದರೆ ಅವರಲ್ಲಿ ಒಳ್ಳೆ ಗುಣಗಳುಂಟು, ಒಳ್ಳೆ ಸಂಘಟನಾ ಶಕ್ತಿ ಉಂಟು. ಅವರನ್ನು ನಮ್ಮ ಪಕ್ಷಕ್ಕೆ ಉಪಯೋಗಿಸ್ಕೊಳ್ಬೇಕು ಎಂಬುದನ್ನು ಸರಿ ಮಾಡಿ ನಾನು ಉಪಯೋಗಿಸ್ಕೊಳ್ತೇನೆ ಎಂಬ ದೃಷ್ಟಿಯನ್ನು ಫೋನನ್ನು ಇಟ್ಕೊಂಡು ನಾನು ಮಾಡಿದ್ದು. ಅದು ಮೊನ್ನೆ ಇಲ್ಲ ನಾನು ಹೇಳೋದು ಕೇಳಿ, ನೀವು ಒಬ್ಬ ಕೂತ್ಬೇಡ, ಹೇಳೋದು ಕೇಳಿ. ಅವರು ಇಲೆಕ್ಷನ್ ಟೈಮ್ನಲ್ಲೇ ಗಲಾಟೆ ಮಾಡೋದು, ಬಾಕಿ ಟೈಮ್ನಲ್ಲಿ ಶಾಂತ ಆಗಿರ್ತಾರೆ. ಅದೊಂದು ವಿಚಿತ್ರ ಅವರದ್ದು. ಇಲೆಕ್ಷನ್ ಟೈಮ್ನಲ್ಲೇ ಗಲಾಟೆ ಮಾಡೋದು, ಇಲೆಕ್ಷನ್ ಇನ್ನೇನು ನಾಮಪತ್ರ ಹಾಕಬೇಕು ಅಂತ ಹೇಳುವಾಗ ಗಲಾಟೆ ಶುರು ಮಾಡ್ತಾರೆ. ಇದರಿಂದ ನಮಗೆ ಉಸಿರು ಕಟ್ಟಿದಾಗ ಆಗ್ತದೆ. ಅಷ್ಟು ತಿಳ್ಕೊಳ್ಳಿ. ಅವ್ರು ಬಾಕಿ ಟೈಮ್ನಲ್ಲಿ ಸರಿ ಇರ್ತಾರೆ, ಇವರು ಸರಿಯಾದರು ತೊಂದರೆ ಇಲ್ಲ ನಮ್ಮ ತಗೊಳ್ಳುವ ಅಂತ ಹೇಳುವಾಗ ಶುರು ಇಬ್ಬರದ್ದು. ಯಾಕೆ ಉಸಿರು ಕಟ್ಟೋದು? ಉಸಿರು ಕಟ್ತದೆ ನಾನು ಹೇಳ್ತೇನೆ ಕೇಳಿ, ಅದು ಹೇಳ್ತೇನೆ ಕೇಳಿ, ನಾನು ಹೇಳ್ತೇನೆ ಕೇಳಿ. ನನ್ನೊಟ್ಟಿಗೆ ಸುಮಾರು ಕಡೆ ಎಲ್ಲ ಬಂದರು, ಪರಿಚಯ ಆಯ್ತು ಅವರಿಗೆಲ್ಲ. ನಮಗೇನು ಗೊತ್ತು ಇವರು ಹೀಗೆ ಮಾಡ್ತಾರೆ ಅಂತೇಳಿ. ಲಾಸ್ಟ್ ಮಿನಿಟ್ ಮಾಡುವಾಗ ಅವರಿಗೆ ಇವರು ಭಾರಿ ಒಳ್ಳೆ ಜನ, ನಾನು ಮುದುಕ, ಅವರು ಯಂಗ್ಸ್ಟರ್, ಇವರು ಒಳ್ಳೇದಂತ ಕಾಣ್ತದೆ. ಅದೇ ನಮಗೆ ಉಸಿರು ಕಟ್ಟೋದು. ಅದಕ್ಕೆ ಬುದ್ಧಿ ಬೇಕಾದಷ್ಟು ಸರಿ ಹೇಳಿದ್ದೇನೆ. ಮುಖ್ಯವಾಗಿ ಬರಬೇಕು. ನಾನು 3 ಸಾರಿ ಕರ್ಕೊಂಡು ಹೋಗಿದ್ದೇನೆ ಆಫೀಸಿಗೆ ಅದೇ 3 ಸಾರಿ ಬಂದದ್ದು ಅವನು. ಆಮೇಲೆ ಬರಲೇ ಇಲ್ಲ.
ನಾನು ಹೇಳಿ ನೀವು ಬನ್ನಿ ಆಫೀಸಿಗೆ, ಸೆಕ್ರೆಟರಿ ಪೋಸ್ಟ್ ತಗೊಳ್ಳಿ. ಮೊನ್ನೆ ಕೂಡ ಹೇಳಿದೆ. ಇಲ್ಲ ಬೇಕು ಅಂತ ನಾನೇ ಇಲ್ಲ ನಾನು ಬೇಕು ಅಂತ ಹೇಳಿದ್ದು. ಯಾರು ಸೆಕ್ರೆಟರಿ ಪೋಸ್ಟ್ ಕೊಡಿದ್ದು? ಯಾವ ಹೇಳಿದ್ರು ಇವರು? ಇದರಲ್ಲಿ ಯಾವ ಸಂಜೀವಣ್ಣ ಮೊದಲನೇ ಬಾರಿ ನಿಂತಾಗ ಹೇಳಿದ್ದು. ಅದು ಶನಿ ಪೂಜೆ ಹಳೇದದ್ದು ಕೊಡ್ಬೇಕು. ಅರೆ ಒಬ್ಬ ಮನುಷ್ಯ ಒಂದು ತಪ್ಪು ಮಾಡಿದರೆ ಅವರನ್ನು ಇದು ಗಲ್ಲಿಗೆ ಹಾಕುದು ಹಾಗೇನಿಲ್ಲ. ಸರಿ ಮಾಡಿ ನೋಡಿ. ನಾನು ಹೇಳಿದಲ್ಲ, ಅವರಲ್ಲಿ ಸಂಘಟನಾ ಶಕ್ತಿ ಉಂಟು, ಹುಷಾರಿದ್ದಾರೆ ಅವರು ಅದನ್ನು ನಾವು ಯೂಸ್ ಮಾಡಿಕೊಳ್ಬೇಕು. ನಾವು ಹಾಗೆ ಹೊರಗೆ ಆಗ್ತಾ ಹೋದ್ರೆ ಮತ್ತೆ ನಾವು ಹಿಂದುತ್ವ ಫೈಟ್ ಮಾಡೋದು ಹೇಗೆ? ನಾವು ನಮ್ಮ ಪಕ್ಷವನ್ನು ಬೆಳೆದಿದ್ದೇವೆ. ಹೌದು, ಅವರನ್ನು ಅಧ್ಯಕ್ಷ ನಾನು ಮಾಡಿದ್ದೇನೆ. ಹೌದು, ಅವರು ಸರಿ ಆಗ್ಬಹುದೆಂಬ ದೃಷ್ಟಿಯಿಂದ ಮಾಡಿದ್ದೇನೆ. ಮತ್ತು ಗಣೇಶೋತ್ಸವದಲ್ಲಿ ಅವರದ್ದು ಯಾವ ರೀತಿಯ ತಪ್ಪನ್ನು ಮಾಡಲಿಲ್ಲ. ಗಣೇಶರು ಕರೆಕ್ಟ್ ಆಗಿದ್ದರು. ಎಲ್ಲಿ ತಗೊಳ್ಳಿಕ್ಕೆ ಅವ್ರ ಮೇಲೆ ಕೇಸ್ ಹಾಕಿದಾರಾ? ಇವರು ಹಾಕಿದ್ದಾರೆ. ಅದು ಇನ್ನೂ ಅದು ಯಾವುದೋ ಒತ್ತಡಕ್ಕೆ ಬಲಿಯಾಗಿ ಇವರು ಪೊಲೀಸ್ನವರ ಮೇಲೆ ಆಕ್ಷನ್ ತಗೊಂಡಿ. ಲೋಕಪ್ಪ ಗೌಡ್ರು, ನಳಿನ್ ಲೋಕಪ್ಪ ಗೌಡ್ರು. ಹೌದು. ಈ ಲೋಕಪ್ಪ ಗೌಡರ ಹೆಂಡತಿ ನಿಮ್ಮ ಪತ್ನಿ ಶಾಸಕರಾದ ಸಂದರ್ಭದಲ್ಲಿ ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದರು. ಹೌದು. ಅಂತವರನ್ನ ಈಗ ಮತ್ತೆ ನೀವು ಬೆಂಬಲ ಮಾಡ್ತಾ ಇದ್ದೀರಲ್ಲ, ಹೌದು. ಸರಿ? ನಾವು ಆ ರೀತಿ ನೋಡುವುದಿಲ್ಲ. ಪಕ್ಷ ಅವರು ಸ್ವತಂತ್ರವಾಗಿ ನಿಂತಿದ್ರು. ಆದರೆ ನಂತರ ಎಷ್ಟೋ ಜನ ಇದ್ದಾರೆ ಕಾರ್ಯಕರ್ತರು, ನಂತರ ಸರಿಯಾಗಿದ್ದಾರೆ. ನಾವು ಅವರನ್ನೆಲ್ಲ ತಗೊಂಡಿದ್ದೇವೆ. ಈ ಅರುಣ್ ಪುತ್ತಿಲ ಕೂಡ ತಪ್ಪು ಮಾಡಿದ್ದಾರೆ, ಅವರನ್ನು ನಾವು ತಗೊಂಡಿದ್ದೇವೆ, ಎಲ್ಲರನ್ನು ತಗೊಂಡಿದ್ದೇವೆ. ಪುನಃ ಮಾಡಬಾರ್ದು. ಪುನಃ ಮಾಡಿದ್ರೆ ತಪ್ಪು. ಪ್ರತಿ ಎಲೆಕ್ಷನ್ ಅಲ್ಲೂ ಮಾಡ್ತಾ ಹೋಗ್ಬಾರ್ದು. ನನ್ನ ಮಲ್ಲಿಕಾ ಪ್ರಸಾದ್ ನಿಂತಾಗ ಉಪದ್ರ ಮಾಡಿದ್ರು. ಅಂಥವ್ರು ಬೇಕಾದಷ್ಟು ಜನ ಇದ್ದಾರೆ, ಅವ್ರನ್ನೆಲ್ಲ ನಾವು ತಗೊಂಡು ಪುನಃ ಪರಿವರ್ತನೆ ಆಗಿದ್ದಾರೆ ಅವರು. ಇವರು ಹಾಗೆಲ್ಲ ಇಲೆಕ್ಷನ್ ಬಂದಾಗ ಹಾರಾಡ್ತಾರೆ, ಇಲೆಕ್ಷನ್ ಹೋದ್ಮೇಲೆ ಪುನಃ ಆಗಿರ್ತಾರೆ. ಈಗ ನೀವು ಬಂಟ್ವಾಳದಲ್ಲಿ ಒಂದು ಭಾಷಣವನ್ನು ಮಾಡುವಾಗ ಹೇಳ್ತೀರಿ, ನಮ್ಮ ಪುತ್ತೂರಿನ ಶಾಸಕ ಭ್ರಷ್ಟ, ಅವನಿಗೆ ಟಿಕೆಟ್ ಅನ್ನು ಕೊಡಬಾರ್ದು. ಯಾರು ಹೇಳಿದ್ರು? ಅದೇ ಕಾರಣಕ್ಕೆ ಸೀಟ್ ತಪ್ಪಿದ ಈಗ. ಅಲ್ಲ, ಯಾರಿಗೆ ಪ್ರಶ್ನೆ? ನಾನು ಯಾವಾಗ ಹೇಳಿದ್ದು? ಅಂದ್ರೆ ಬಂಟ್ವಾಳದಲ್ಲಿ ನಾನು ಕಾರ್ಯಕ್ರಮದಲ್ಲಿ ಯಾವುದು ಹೇಳಿದ್ದಿಲ್ಲ. ಬಂಟ್ವಾಳ ಕಾರ್ಯಕ್ರಮ ನಾನು ಹೋಗುದೇ ಇಲ್ಲ. ಅದರಲ್ಲಿ ನಾನು ಪುತ್ತೂರಿನ ಶಾಸಕರ ಬಗ್ಗೆ ಯಾಕೆ ಮಾತಾಡಿ? ಪುತ್ತೂರಿನ ಶಾಸಕರು ಮಾತಾಡಲಿ. ಯಾರು? ಅಲ್ಲ, ಬಿಜೆಪಿ ಕಾಂಗ್ರೆಸ್ ಮಾತಾಡುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಫಸ್ಟ್ ನಮ್ಮ ಕಾಲಿಗೆ ಕಂತಿದ ಮುಳ್ಳನ್ನು ತೆಗಿಬೇಕು ಫಸ್ಟಿಗೆ, ಆಮೇಲೆ ಫೈಟಿಂಗ್ ಹೋಗುದು. ಈಗ ಏನಾಗಿದೆ ಅಂತ ಹೇಳಿದ್ರೆ, ಮುಳ್ಳು ಕಂತಿದೆ, ನಡಿಲಿಕ್ಕೆ ಆಗ್ತಾ ಇಲ್ಲ. ಆ ಮುಳ್ಳನ್ನು ತೆಗೆದು ಸ್ವಲ್ಪ ಔಷಧಿ ಹಾಕಿ ಮತ್ತೆ ಈಗ ಫೈಟಿಗೆ ಅಂತೇಳಿ ಕಾಂಗ್ರೆಸ್. ಇಲ್ಲ, ರೈಲು ಹೋಗುದಿಲ್ಲ. ಇರುವುದೇ ಸ್ವಲ್ಪ ಟೈಮ್. ಈಗ ಮಾಡ್ತಾ ಇದ್ದೇವಲ್ಲ. ಈಗ ಅದು ಮತ್ತಿನ ವಿಷಯ. ಪಕ್ಷದಲ್ಲಿ ಏನು ಪುತ್ತೂರಿನಲ್ಲಿ ಅಕ್ರಮ ಸಕ್ರಮದಲ್ಲಿ ಪ್ರಸಾದ್ ಭಂಡಾರಿ ಅವರ ಜಾಗವನ್ನೇ ಶಾಸಕರು ಬೇರೆಯವರಿಗೆ ಕೊಟ್ಟಿದ್ದಾರೆ. ಪ್ರಸಾದ್ ಭಂಡಾರಿಗೆ ಜಾಗವೇ ಇಲ್ಲ. ಇಲ್ಲ, ಪ್ರಸಾದ್ ಭಂಡಾರಿಗೆ ಜಾಗವೇ ಇಲ್ಲ. ನನಗೆ ಇರೋದು 0.6 acres ಲ್ಯಾಂಡ್, ಸ್ಮಾಲ್ ಲ್ಯಾಂಡ್. ಅದಕ್ಕೆ ಕುಂಕಿ ಇದೇ ಇಲ್ಲ. ನಾನು ಯಾವ ಇದಕ್ಕೂ ನಾನು ಅಪ್ಲೈ ಮಾಡಲಿಲ್ಲ. ಇಲ್ಲ, ಖಂಡಿತ ಇಲ್ಲ. ನನಗೆ ಜಾಗವೇ ಇಲ್ಲ. ಯಾವುದಿಲ್ಲ. ಅಲ್ಲ ಬಿಜೆಪಿ ಬಂಡಾಯ ಅಂತ ಹೇಳಿದ್ರೆ ಅವರು ನಮ್ಮೊಟ್ಟಿಗೆ ಈಸ್ ಎ ಸಿಂಪಥೈಸರ್. ಬಿಜೆಪಿ ಸಿಂಪಥೈಸರ್. ಹೌದು, ಕೊಟ್ಟು ಸೇರಿಸ್ಕೊಳ್ಳುವ ಅಂತ ಸೇರಿಸ್ಕೊಂಡು. ಹೌದು, ಯಾವುದು ಬಂಡಾಯ ಆಗುದು ಹೇಗೆ? ಅಲ್ಲ, ಬಂಡಾಯ ಇದು ಅಂತ ಹೇಳೋದಲ್ಲ. ಅವರು ಸಿಂಪಥೈಸರ್ ವೋಟರ್ ಅಂತ ಹೇಳಿ ಎಣಿಸ್ಕೊಂಡು ನಾವು ಮಾಡಿದ್ದು. ಬಟ್ ನಮ್ಮ ಎಣಿಕೆ ತಪ್ಪಾಗಿದೆ. ಹೌದು, ನನ್ನ ಶಿಷ್ಯ. ಹೌದು, ನನ್ನ ಶಿಷ್ಯ. ಹೌದು, ನೀವು ಈಗ ನಿಮ್ಮ ನಡುವೆ ಗಲಾಟೆ ಆಡ್ದನ್ನು ಹೇಳಿದ್ರಿ. ಹೌದು.
ಯಾಕೆ ನನ್ನ ಜೊತೆ ಬಿಟ್ರಿ ಅಂತ ಹೌದು. ಅಲ್ವಾ? ಅನಂತರವನ್ನು ಸರಿಪಡಿಸುವಂತ ಪ್ರಯತ್ನಗಳಾಗಲಿಲ್ಲ. ಇಲ್ಲ ಅವರಿಗೆ ನಾನು ಯಾವಾಗ ಮುಂಡೂರು ಮಂತಿಂಜೇಶ್ವರ ದೇವಸ್ಥಾನದ ಆಡಳಿತವನ್ನು ಕೊಡಲಿಲ್ವೋ ಆಗ ನನ್ನ ಹತ್ರ ಅವರಿಗೆ ಸಿಟ್ಟು ಬಂದು ನನ್ನಿಂದ ದೂರ ಆದರು. ನನಗೂ ಇವತ್ತು ಅವರಿಗೆ ಏನು ಇದಿಲ್ಲ, ಏನು ಯಾವ ಥರದ ಜಗಳವೂ ಇಲ್ಲ. ಆದರೆ ಅವರು ಪಕ್ಷಕ್ಕೆ ಮಾಡಿದ್ದು ನನಗೆ ತುಂಬ ಬೇಸರ ಆಗಿದೆ. ಯಾಕಂದ್ರೆ ನನ್ನೊಟ್ಟಿಗೆ ಕೆಲಸ ಮಾಡಿದವರು, ಹಾಗಿರುವಾಗ ಅವರು ಹೀಗೆ ಮಾಡಿದ್ದು ನನಗೆ ತುಂಬ ಬೇಸರ ಆಗಿದೆ. ಅದು ಇನ್ನೂ ಅವರು ಸರಿ ಮಾಡಿಕೊಂಡು ಗಣೇಶೋತ್ಸವ ಬಂದರೆ ನಾನು ಅವರನ್ನು ತಗೊಳ್ತೇನೆ, ಖಂಡಿತ ತಗೊಳ್ತೇನೆ. ಶಿಷ್ಯ ಹೌದು, ಆದ್ರೆ ಏನು ಮಾಡೋದು, ಶಿಷ್ಯ ಸರಿ ಇಲ್ಲ. ಹೌದು, ನೋವಾಗ್ತಾ ಇದೆ, ನಿಜವಾಗಿ ನೋವಾಗ್ತಾ ಇದೆ. ಏನು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನೆಲ್ಲಿಯಾಡಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನೀವು ಬಿಜೆಪಿಯ ಅಭ್ಯರ್ಥಿಯಾದ ಬಾಲಕೃಷ್ಣ ಬಾಣಜಾಲು ಅವರ ವಿರುದ್ಧ ನೀವು ಪಕ್ಷೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ನೀವು ಕೂಡ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಇಲ್ಲ, ನಾನು ಯಾವ ಪಕ್ಷ ವಿರೋಧಿ ಮಾಡಿಲ್ಲ. ಯಾಕಂದ್ರೆ ಅವರು ಬಂದು ನಿನ್ನೆ ಆ ಊರಿನವರೆಲ್ಲ ಬಂದು ನನಗೆ ಹೇಳಿದರು, ಅವನು ನಿಲ್ಲಿಸಬಾರ್ದು ಹೇಳಿದರು. ಆಗ ಒಂದು 100 ಜನ ನನ್ನ ಹಾಸ್ಪಿಟ್ಲನ್ನ ರೂಮ್ನ ಎದುರು ಬಂದು ಇವರನ್ನು ನಿಲ್ಲಿಸ್ತೇನೆ ಅಂತ ಹೇಳಿದರು. ನಾನು ಹೇಳಿದೆ, ನೀನು ನಿಂತರೆ ನೀನು ಸೋಲ್ತಿ, ಬಾಣಜಾಲು ಸೋಲ್ತಾನೆ ಅಂತ ಹೇಳಿದೆ. ನೋಡಿ ಯೋಚನೆ ಮಾಡು. ಇಲ್ಲ, ಜಿಲ್ಲಾ ಪಂಚಾಯತ್ ಹುದ್ದೆಯನ್ನು ನಿಮ್ಮ ಕಾಲ್ನಡಿಗೆ ತಂದು ಬಿಡ್ತೇನೆ ಅಂತ ಹೇಳಿದವ. ಆಯ್ತು ಮಾರೆ, ನಿಲ್ಲು ಅಂತ ಹೇಳಿದೆ. ಮತ್ತು ನಾನು ಯಾವುದೇ ಥರದ ಕ್ಯಾಂಪೇನ್ ಆಗಲಿ ಯಾರಿಗಾರು ಹೇಳುವುದಾಗಲಿ ಯಾವುದೂ ನಾನು ಮಾಡಲಿಲ್ಲ. ಈಗ ನನ್ನ ಮೇಲೆ ಆರೋಪ ಮಾಡುವವರು ಪುತ್ತೂರು ದೇವಾಲಯಕ್ಕೆ ಅಲ್ಲಿ ಒಂದು ನಡೆಯಲಿ ಹೋದಾಗ ಅವರಿಗೆ ನೀರು ಕೊಡುವವರು ಕೂಡ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದ ಹಲವಾರು ಕಾರ್ಯಕರ್ತರು ಇವತ್ತೇ ಕೂಡ ಇದ್ದಾರೆ. ಅವರೇನು ಕೇಳ್ತಾ ಇಲ್ಲ, ನಮಗೆ ಇದು ಶಾಸಕತ್ವ ಕೊಡಿ ಅಂತೇಳಿ ಯಾರೂ ಕೇಳೋದಿಲ್ಲ. ಈ ಅರುಣ್ ಗೊತ್ತಿಲ್ಲ, ಯಾವ ಒಂದು ತೊಂದರೆಯನ್ನು ಅನುಭವಿಸದೆ, ಯಾವ ಕಷ್ಟವನ್ನು ಅನುಭವಿಸದೆ ಅವರು ಯಾಕೆ ಕೇಳಬೇಕು? ಅವರಿಗೇನು ಸುಮ್ಮನೆ ಹಾಗೆ ಇದ್ದು ಅವರಿಗೆ ಹಿಂದುತ್ವದ ಕೆಲಸ ಮಾಡಲಿಕ್ಕೆ ಆಗೋದಿಲ್ವಾ? ಏನು ಶಾಸಕನ ಆಗಲೇಬೇಕು ಅಂತ ಉಂಟಾ? ಇನ್ನು ಅವರ ಹಿಂದುತ್ವದ ಬಗ್ಗೆ ಮಾತಾಡೋದಾದರೆ, ಅವರು ಅನೇಕ ದೇವಸ್ಥಾನಗಳಲ್ಲಿ ಆಡಳಿತವನ್ನು ಮಾಡಿದ್ದಾರೆ. ಮುಖ್ಯವಾಗಿ ಮುಂಡೂರು ದೇವಸ್ಥಾನದಲ್ಲಿ ಆಡಳಿತ ಮಾಡಿದ್ದಾರೆ. ಮುಂಡೂರು ದೇವಸ್ಥಾನದಲ್ಲಿ ಅವರ ಮೇಲೆ ಸುಮಾರು 17-18 ಕೇಸುಗಳು ನಾವು ಹಾಕಿದ್ದಲ್ಲ, ಅಲ್ಲಿನ ಎಕ್ಸಿಕ್ಯೂಟಿವ್ ಆಫೀಸರ್ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. 17ರಲ್ಲಿ ಅವರು ಮಾಡಿದ ಸರಿಯಲ್ಲ ಎಂಬ ತೀರ್ಪು ಬಂದಿದೆ. ಒಂದು ಹಿಂದೂ ನಾಯಕ ನಮ್ಮದೇ ಆದ ದೇವಸ್ಥಾನದಲ್ಲಿ ತಪ್ಪು ದಾರಿ ಮಾಡಿ, ಮುಖ್ಯವಾಗಿ ಹಣದ ವಿಷಯದಲ್ಲಿ ಇರ್ಬೋದು, ನಂಗೆ ಗೊತ್ತಿಲ್ಲ ಎಂತ ಅಂತೇಳಿ, ಡಬ್ಬಿ ಹೊಡೆದಿದ್ದಾರೆ ಹಾಗೆಲ್ಲ ಹೇಳ್ತಾರೆ. ನಾನೇ ಅದರ ಬಗ್ಗೆ ಕೇಸ್ ಕೊಟ್ಟಿದ್ದೇನೆ ಸಂಪ್ಯ ಸ್ಟೇಷನಲ್ಲಿ. ಇಷ್ಟೆಲ್ಲ ಇರುವಾಗ ಒಂದು ಹಿಂದೂ ನಾಯಕ ಅಂದರೆ ನಾವು ಅವರೇನೇ ಕರೀಬೋದಾ? ಹಿಂದೂ ನಾಯಕ ಅಂತ ಹೇಳ್ಬೋದಾ? ಅವರು ತೊಂದರೆ ಮಾಡಿದ್ದಾರೆ. ಇನ್ನು ಕೆಲವೊಂದು ಬಾರಿ ನಮ್ಮ ಹಿಂದೂಗಳಿಗೆ ದೇವಸ್ಥಾನದ ಒಳಗೆ ಹೊಡೆದಿದ್ದಾರೆ. ಅವರ ಓನ್ ಸಂಬಂಧಿ ಸುರೇಶ್ ಕಣ್ಣುರಾಯರಿಗೆ ಹೊಡೆತ ಬಿದ್ದಿದೆ. ನಾನೇ ಅದನ್ನು ಟ್ರೀಟ್ ಮಾಡಿದ್ದೇನೆ. ಮೊನ್ನೆ ಕೋರ್ಟಲ್ಲಿ ಕೇಸನ್ನು ಹೇಳಿ ಬಂದೆ, ಎವಿಡೆನ್ಸ್ ಕೊಟ್ಟು ಬಂದೆ. ಇದನ್ನೆಲ್ಲ ನೋಡುವಾಗ ನನಗೆ ಭಾಳ ಆಶ್ಚರ್ಯ ಆಗ್ತದೆ. ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ಅವರು ಪಕ್ಷದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ತಗೊಳ್ಳಿಕ್ಕೆ ಅವರು ತಯಾರಿಲ್ಲ. ಇಲೆಕ್ಷನ್ ಬಂದ ಕೂಡಲೇ ಉಲ್ಟಾ ಹೊಡೆದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಿಂದೆ ಮೋದಿಯವರು ದೇಶದ ಕಣಕ್ಕಿಳಿದಾಗ ಮೋದಿಯವರನ್ನು ಜನರಿಗೆ ಪರಿಚಯಿಸಬೇಕು ಅಂತೇಳಿ ನಾನು, ಅರುಣ್ ಪುತ್ತಿಲ ಮತ್ತು ಅಜಿತ್ ರೇ ಅವರು ನಮೋ ಬ್ರಿಗೇಡ್ ಅಂತ ಮಾಡಿ ಊರೆಲ್ಲ ಸುತ್ತಿ ಅನೇಕ ಸಂದರ್ಭ ಮಾಡಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ, ಒಪ್ಕೊಳ್ತೇನೆ ನಾನು. ಮೋದಿಯವರ ಪರಿಚಯ ಎಲ್ಲರಿಗೂ ಆಗಿತ್ತು. ಇದರ ಅರ್ಥ ನಾವು ಇದನ್ನು ನಮ್ಮ ಸ್ವಂತಕ್ಕೆ ಉಪಯೋಗಿಸಿಕೊಳ್ಳುವಂಥ ಪ್ರಶ್ನೆ ಬರುವುದಿಲ್ಲ. ಇನ್ನು ಅವರು ಪಕ್ಷದಲ್ಲಿ ಇರುವಂತಹ ಯಾವುದಾದ್ರೂ ಒಂದು
ಗಣೇಶೋತ್ಸವ ಆಗಲಿ ಅದರಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದರು. ಮತ್ತು ಒತ್ತೆಕೋಲ, ಉಕ್ಕಿನಡ್ಕ ದೇವಸ್ಥಾನ ಇದರಲ್ಲೆಲ್ಲ ಕೆಲಸವನ್ನು ಮಾಡ್ತಿದ್ದರು. ಅಲ್ಲಿ ಇಷ್ಟರವರೆಗೆ ಲೆಕ್ಕವನ್ನು ಕೊಟ್ಟಿಲ್ಲ ಎಂಬ ಮಾತನ್ನು ನಾನು ಕೇಳಿದ್ದೇನೆ. ಇದು ಎಲ್ಲರೂ ಹೇಳ್ತಾರೆ, ಅಲ್ಲಿಯವರು ಲೆಕ್ಕವೇ ಕೊಟ್ಟಿಲ್ಲ ಅಂತ ಹೇಳುವಂಥ ಮಾತನ್ನು ಹೇಳ್ತಾರೆ. ಇದು ಭಾಳ ಒಂದು ಬೇಜಾರದ ವಿಷಯ. ಇನ್ನು ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿ ಲೋಕಪ್ಪ ಗೌಡರು ಅಧ್ಯಕ್ಷರಾಗಿದ್ದಾಗ ಅವರು ಆ ದೇವಸ್ಥಾನವನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ನಾಗನಕಟ್ಟೆಯನ್ನು ಕಳಿಸ್ಲಿಕ್ಕೆ ಹೊರಟರು. ಇವರು ಕೂಡಲೇ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಇದು ಒಂದು ಹಿಂದೂ ನಾಯಕನ ಕೆಲಸವ? ಹೀಗೆ ಮಾಡ್ಬೋದಾ? ಒಂದು ನಾಗನಕಟ್ಟೆಯನ್ನು ಕಟ್ಟುವಾಗ ಅದಕ್ಕೆ ಹೈಕೋರ್ಟ್ಗಿಂತ ಇದನ್ನು ತಡೆ ಅರ್ಜಿಯನ್ನು ತರಲಿಕ್ಕೆ ಸರಿಯಾ? ಆಮೇಲೆ ಸ್ವಲ್ಪ ಸಮಯದಲ್ಲಿ ವಿಚಾರಣೆ ಆದಾಗ ತಡೆಯೋದಕ್ಕೆ ಅರ್ಥ ಇಲ್ಲ ಅಂತೇಳಿ ಅದನ್ನು ಬಿಸಾಡಿದರು. ಆಮೇಲೆ ಈಗ ಚಂದ ಮಾಡಿ ಕಟ್ಟಿದ್ದಾರೆ, ಎಷ್ಟು ಚಂದ ಮಾಡಿ ಕಟ್ಟಿದ್ದಾರೆ. ಆ ಲೋಕಪ್ಪನವರಿಗೆ ಕೆಲಸ ಮಾಡಲಿಕ್ಕೆ ಬಿಡ್ತಾನೇ ಇರಲಿಲ್ಲ. ಇವರು ಸದಾ ಉಪದ್ರ ಕೊಡ್ತಿದ್ರು. ಇದು ಒಂದು ಹಿಂದೂ ನಾಯಕನ ಕೆಲಸವ ಹೇಳಿ? ಎಲ್ಲಾದರೂ ಒಂದು ಗಲಾಟೆ ಆದಾಗ ತಕ್ಷಣ ಅಲ್ಲಿ ಹೋಗಿ ತಾನು ಅದರ ನೇತೃತ್ವವನ್ನು ವಹಿಸಿ ನಾನೇ ಎಲ್ಲ ಮಾಡಿದ್ದು ಅಂತೇಳಿ ತೋರಿಸ್ಕೊಳ್ಳುವಂಥ ಪ್ರವೃತ್ತಿ ಅರುಣ್ ಪುತ್ತಿಲ್ರು. ಅವರಿಂದ ಏನೂ ಹೆಲ್ಪ್ ಆಗೋದಿಲ್ಲ. ಒಂದು ನ್ಯಾಯ ಪೈಸೆ ಅವರು ಇಷ್ಟವರೆಗೆ ಯಾರು ಕೊಟ್ಟು ಸಹಾಯ ಮಾಡಿದ್ದು ನನಗೆ ಗೊತ್ತಿಲ್ಲ. ಅಥವಾ ಅವರ ಅನುಕಂಪ ಮಾಡು, ನಮ್ಮ ಹತ್ರ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿ ಡಾಕ್ಟ್ರೆ ತೂವನ್ಲಿ ಅಂತೇಳಿ ನನ್ನ ತಲೆ ಮೇಲೆ ಹಾಕಿ ಹೋಗ್ತಿದ್ದೆ. ನಾನು ಪುತ್ತೂರು ಆದರ್ಶ ಆಸ್ಪತ್ರೆ ಅಂತ ಹೇಳಿದರೆ ಕುಂಬಳೆಯಿಂದ ಹಿಡಿದು ಇದು ಬಂಟ್ವಾಳದವರೆಗೆ ಯಾರಿಗೂ ನಮ್ಮ ಹಿಂದೂಗಳಿಗೆ ಇದಾದಾಗ ಗಾಯ ಆದಾಗ ಇದು ಕೋಮುಗಲಗಳಿಗೆ ಗಾಯ ಆದಾಗ ನಾನು ಅಡ್ಮಿಟ್ ಮಾಡ್ತಿದ್ದೆ. ಕುಂಬಳೆಯಿಂದ ಕೇರಳದಿಂದ ಬರ್ತಿದ್ದರು, ಬಂದು ಇಲ್ಲಿ ಯಾಕೆ ಅವರಿಗೆ ನನ್ನ ಮೇಲೆ ನಂಬಿಕೆ ಇತ್ತು, ನಾನು ಸರಿಯಾಗಿ ಬರೆದು ಅವರ ಒಂದು ಕೇಸಿಗೆ ಸಹಾಯ ಮಾಡ್ತೇನೆ ಅಂತ ಹೇಳುವಂಥ ಒಂದು ನಂಬಿಕೆ ಇತ್ತು. ಈ ಅರುಣ್ ಪುತ್ತಿಲ್ಲ ಅದು ನನ್ನ ಒಟ್ಟಿಗೆ ಇದ್ದ ಕಾರಣ ಅವ್ರಿಗೆ ಗೊತ್ತಾಗ್ತಿತ್ತು ಇಂಥ ಅಡ್ಮಿಟ್ ಆಗಿದೆ. ತಕ್ಷಣ ಬಂದು ಅವು ತೂಕ ಬುಡಾಯ ಆಗಿ ಹೀಗೆ ಅಂತೆಲ್ಲ ಹೇಳಿ ಅವರನ್ನು ಮಂಗಮಾಯ ಮಾಡಿ ಅವರು ಹೋಗ್ತಿದ್ರು. ಮತ್ತು ಅವರು ಪತ್ತೆ ಇರಲಿಲ್ಲ. ಅವರಿಗೆ ಯಾವುದೇ ಥರದ ಸಹಾನುಭೂತಿಯನ್ನು ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ. ಪಾಪ ಮೋನಪ್ಪ ಕರ್ಕೇರು ಆ ಕುಕ್ಕಿನಡ್ಕ ದೇವಸ್ಥಾನದಲ್ಲಿ ಏನೂ ಇಲ್ಲ ಇದ್ದಾಗ ಕೈಯಿಂದ ದುಡ್ಡು ಹಾಕಿ ನಡೆಸಿದಂಥ ದೇವಸ್ಥಾನ, ಅದನ್ನು ಇವರು ಅವರ ಕೈಯಿಂದ ಕಿತ್ತುಕೊಂಡು ಇದು ಎಂಥದ್ದು ಬ್ರಹ್ಮಕಲಶವನ್ನು ಮಾಡಿ ಅದು ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಇನ್ನೊಂದು ಸಂಜೀವ್ ಮಠಂದೂರರು 1ನೇ ಬಾರಿ ಇಲೆಕ್ಷನಿಗೆ ನಿಂತಾಗ ಇವರು ಒಂದು ಇದೇ ಥರ ಇಲೆಕ್ಷನ್ ಟೈಮ್ನಲ್ಲಿ ಒಂದು ಪುಕಾರ ಎಬ್ಬಿಸಿದ್ರು. ಏನು ಅಂತ ಹೇಳಿದರೆ, ಅವರು ಇದು ತನಗೆ ಕೊಡಬೇಕು ಅಂತ ಹೇಳುವಂಥ ಪುಕಾರ ಎಬ್ಬಿಸಿದ್ರು. ಹಾಗೆ ಅವರು ಓಟ್ ಆಗಲಿಲ್ಲ ಅಂತ ಹೇಳೋಕ್ಕೆ ನಾನು ಅವರ ಸಂಬಂಧದವರ ಮನೆಗೆ ಹೋಗಿದ್ದೆ. ಅವರ ಸಂಬಂಧವರು ಯಾರಿದ್ದಾರ ಅವರ ಮನೆಗೆಲ್ಲ ಹೋದಾಗ ಅವರು ನನ್ನ ಹತ್ರ ಹೇಳಿದರು, ಸಂಜೀವ್ ಮಠಂದೂರು ಇನ್ನೊಂದು 2-3 ಬಾರಿ MLA ಆದರೆ ನಮ್ಮ ಹುಡುಗನಿಗೆ ಯಾವಾಗ ಸಿಕ್ಕುವುದು ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ಇದರ ಅರ್ಥ ಏನು ಅಂತೇಳಿ ನೀವೇ ತಿಳ್ಕೊಳ್ಳಿ. ಇನ್ನು ಕಡಬದಲ್ಲಿ ಒಂದು ತನ್ನ ವಾಹನದ ಅಡಿಗೆ ಒಂದು ಹೆಂಗಸು ಬಿದ್ದಾಗ ಬೆದ್ದು ಸತ್ತೋಯ್ತು. ಅದನ್ನು ಯಾರಿಗೂ ಹೇಳದೆ ಅದನ್ನು ಮುಚ್ಚಿಟ್ಟು ಏನೂ ಆಗದ ಹಾಗೆ ಮಾಡಿದರು. ಇದು ಒಂದು ಹಿಂದೂ ನಾಯಕನಾದರೆ ಏನು ಮಾಡಬೇಕಿತ್ತು? ಅದನ್ನು ಕಾರಲ್ಲಿ ಹಾಕಿ ತಕ್ಷಣ ತಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಿತ್ತು. ಈ ಕೆಲಸವನ್ನು ಅವರು ಮಾಡಲಿಲ್ಲ. ಇದಕ್ಕೆ ಬೇಕಾದಷ್ಟು ಪುರಾವೆಗಳಿದೆ. ಆಮೇಲೆ ಅವರು
ಶನಿ ಪೂಜೆಯನ್ನು ಮಾಡಿದರು. ನಿಮ್ಗೆ ಗೊತ್ತುಂಟು, ಶನಿ ಪೂಜೆಯನ್ನು ಮಾಡಿದರು. ಶನಿ ಪೂಜೆ ಮಾಡಿ ಮೆರವಣಿಗೆ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ. ಅನುಮತಿ ಕೊಡದಿದ್ದಾಗ ಜಬರ್ದಸ್ತ್ನಲ್ಲಿ ಅವರು ಮೆರವಣಿಗೆಯನ್ನು ಮಾಡಿದರು. ಅವರು ಅದಕ್ಕೆ ಇದರಿಂದ ಅವರ ಸಹಚರರಿಗೆಲ್ಲ ಪೊಲೀಸ್ನವರ ಏಟು ಬಿದ್ದು ಅವರಿಗೆ ತುಂಬ ತಾಪತ್ರೆ ಆಯಿತು. ಆಗ ಕಲೆಕ್ಷನ್ ಆದ ದುಡ್ಡನ್ನು ಹಿಡ್ಕೊಂಡು ಅವರು ಹೋದರು. ಆ ದುಡ್ಡಿನ ಲೆಕ್ಕಾಚಾರ ಇದುವರೆಗೆ ಕೊಟ್ಟಿಲ್ಲ. ಆಮೇಲೆ ಹೊಡೆದದ್ದು DV ಅವರ ಮಾತಿನ ಮೇರೆಗೆ ಪೊಲೀಸವರು ನಮಗೆ ಹೊಡೆದಿದ್ದಾರೆ ಎಂಬ ಸುಳ್ಳು ಆಪಾದನೆಯನ್ನು ಹೊರಿಸಿ ಅವರು ಅದರಲ್ಲಿ ತಪ್ಪಿಸಿಕೊಂಡ್ರು. ಆಮೇಲೆ ಇದು ಮುತಾಲಿಕರ ಶ್ರೀರಾಮ ಸೇನೆಯನ್ನು ಸೇರಿದರು. ಸೇರಿ ಅವರೊಟ್ಟಿಗೆ ಮರಾಠಿಯಲ್ಲಿ ಪ್ರಾರ್ಥನೆ ಮಾಡಿ ಕೆಲಸ ಮಾಡುವಂತಹ, ಮರಾಠಿಯಲ್ಲಿ ನಾನು ಒಂದ್ಸಲ ನೋಡಲಿಕ್ಕೆ ಹೋಗಿದ್ದೆ. ಅದು ಅವರದ್ದು ಪ್ರೇಯರ್, ಮರಾಠಿಯಲ್ಲಿ ಪ್ರೇಯರ್ ಮಾಡಿ ಇವರು ಅವರೊಟ್ಟಿಗೆ ಹೋಗ್ತಾಯಿದ್ರು. ಇದು ಭಾರಿ ಹಾಸ್ಯಾಸ್ಪದ. ಆಮೇಲೆ ಮರಾಠಿ ನಮಗೆ ಮತ್ತು ಮಹಾರಾಷ್ಟ್ರಕ್ಕೆ ಇದು ಈ ಭಾಷೆಯಲ್ಲಿ ಜಗಳ ಬಂದಾಗ ಅದನ್ನು ಬಿಟ್ಟರು. ಇನ್ನು ಇದರಲ್ಲಿ ನಿಂತರೆ ನಾನು ಬದುಕುವುದಿಲ್ಲ ಅಂತ ಬಿಟ್ಟು ಹಿಂದೂ ಸೇನೆ ಅಂತ ಒಂದು ಮಾಡಿದರು. ಹಿಂದೂ ಸೇನೆ ಅಂತ ಮಾಡಿ ಅದನ್ನು ಮುಂದುವರಿಸ್ತಾ ಇದ್ದರು. ಇನ್ನೊಂದು ಮೊನ್ನೆ ಭಾಸ್ಕರಾಚಾರ್ಯ ಅವರ ಅಣ್ಣ ಒಂದು ಸುಳ್ಳು ವಿಷಯ ಹೇಳಿದ. ನನ್ನ ಹೆಂಡತಿ ಶ್ರೀಮತಿ ಮಲ್ಲಿಕಾ ಪ್ರಸಾದ್ ಓಟಿಗೆ ನಿಂತಾಗ ನಾನು ಭಾರೀ ಕೆಲಸ ಮಾಡಿದ್ದೇನೆ ಅಂತ ಹೇಳುವಂಥ ಒಂದು ಮಾತನ್ನು ಇದು ಶುದ್ಧ ಸುಳ್ಳಿದು. ನಮಗೆ ಎಷ್ಟು ಅನ್ಯಾಯ ಮಾಡಲಿಕ್ಕೆ ಆಗ್ತದೆ ಅಷ್ಟು ಅನ್ಯಾಯ ಮಾಡಿದ್ದಾರೆ ಅವರು. ಆದರೂ ನಾನು ಅದನ್ನು ಕ್ಷಮಿಸಿದ್ದೇನೆ. ಯಾಕಂತ ಹೇಳಿದರೆ ಒಂದು ಒಳ್ಳೆಯ ನಾಯಕ ಬರಲಿ ನಮ್ಮೊಟ್ಟಿಗೆ ಒಳ್ಳೆಯ ಕೆಲಸ ಮಾಡ್ತಾರೆ ಅಂತ ಹೇಳುವಂಥ ಇದು. ಆದರೆ ಅವರ ಮನಸ್ಸು ವಕ್ರ, ಬರೀ ಅಧಿಕಾರದ ಆಸೆ. ಅಧಿಕಾರ ಬಿಟ್ಟರೆ ಬೇರೇನೂ ಇಲ್ಲ, ನನಗೆ MLA ಆಗಲೇಬೇಕು, MLA ಬಿಟ್ಟು ಬೇರೆ ಏನು ಬೇಡ ನನಗೆ ಅಂತ ಹೇಳುವಂಥ ಒಂದು ಪ್ರವೃತ್ತಿ ಅವರದ್ದು. ಹೀಗಿರುವಾಗ ಅಂಥವರು ನಮಗೆ ಲೀಡರ್ಸ್ ಬೇಡ. ನಮಗೆ ಯಾರು ಬೇಕು? ಶಾಂತ ಆಗಿರ್ಬೇಕು. ಇವರಾಗೆ ಇದ್ದಲ್ಲಿ ಹೋಗಿ ಗಲಾಟೆ ಮಾಡಿ, ಮೊನ್ನೆ ನಿಮ್ಗೆ ಗೊತ್ತುಂಟು, ಇವನು ರವೀಂದ್ರ ಅಂತ ಹೇಳುವರ ಮನೆಗೆ ಹೋಗಿ ರಾತ್ರಿ ಹೊಡೆದು ಅವನಿಗೆ ಅವನ ಕರೆಂಟ್ ಎಲೆಕ್ಟ್ರಿಸಿಟಿಗನ್ನು ಕಟ್ ಮಾಡಿ, ಆಮೇಲೆ ಅವನ CC ಕ್ಯಾಮರಾವನ್ನು ಕನೆಕ್ಷನ್ ಕಟ್ ಮಾಡಿ, ಇವತ್ತು ಕೇಸ್ ಇದೆ ಅವರ ಮೇಲೆ. ಇವತ್ತು ಸಂಪ್ಯ ಸ್ಟೇಷನಲ್ಲಿ 307 ಕೇಸ್ ಇದೆ. ಆದರೂ ಪೊಲೀಸ್ನವರು ಏನು ಮಾಡ್ತಾ ಇಲ್ಲ. ಯಾಕೆ ಹೇಳಿ ನಂಗೆ ಗೊತ್ತಿಲ್ಲ. ಅದಕ್ಕೆ ಏನೋ ಬಲವಾದ ಕಾರಣ ಇರ್ಬೋದು. ಸೊ ಹೀಗೆ ನಮ್ಗೆ ಯಾರು MLA ಬೇಕು? ಶಾಂತವಾಗಿ ಅಭಿವೃದ್ಧಿಯ ಬಗ್ಗೆ ಆಲೋಚನೆ ಮಾಡಿ ಅಭಿವೃದ್ಧಿ ಆಗಬೇಕು. ಆಮೇಲೆ ಎಲ್ಲರ ತೊಂದರೆಗಳನ್ನು ಆಲಿಸಬೇಕು. ಈಗ ಒಬ್ಬ ಬರ್ತಾನೆ, ಅವನಿಗೆ ತೊಂದರೆ ಉಂಟು, ಅವನ ತೊಂದರೆ ಅವನಿಗೆ ಸರಿ ಇರ್ಬೋದಾ ತಪ್ಪಿರ್ಬೋದು, ಅದನ್ನು ನಾವು ಆಲಿಸಬೇಕು ಮತ್ತು ನಮ್ಮಿಂದ ಆದ ಪ್ರಯತ್ನವನ್ನು ಮಾಡಬೇಕು. ಒಂದು ವೇಳೆ ಅವನು ತಪ್ಪಿದ್ರೆ ಅವನು ತಿಳಿಸ್ಬೇಕು, ನೋಡು ಮಾರೆ ನೀನು ಮಾಡೋದು ಸರಿಯಲ್ಲ, ನಿಮಗೆ ಅದು ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ವಿಷಯವನ್ನು ಅವರಿಗೆ ತಿಳಿಸ್ಬೇಕು. ಇಂಥ ಕೆಲಸವನ್ನು ಅವ್ರು ಮಾಡೋದಿಲ್ಲ. ಎಲ್ಲರದ್ದು ಸಂಘರ್ಷವಾಗಿಯೇ ಮಾಡ್ತಾ ಇದ್ದಾರೆ. ಇದು ಸರಿಯಾ ಅಂತ ಹೇಳುವಂಥ ಒಂದು ಮಾಡಬೇಕು. ನಮಗೆ ಶಾಂತ ರೀತಿಯಲ್ಲಿ ಇವರು MLA ಬೇಕು. ಕಾಂಗ್ರೆಸ್ ಆಗಲಿ, ಇವತ್ತು ಕಾಂಗ್ರೆಸ್ನಲ್ಲಿ ಕೂಡ ಹಾಗೆ ಶಾಂತ ರೀತಿಯಲ್ಲಿ ಹಿಂದುತ್ವ ನಾನು ನೋಡಿಕೊಳ್ತೇನೆ, ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳುವಂಥ MLA ಇರುವಾಗ ಅದು ಬೇಡ ನಮಗೆ ಆಶಾ ತಿಮ್ಮಪ್ಪ ಶಾಂತವಾಗಿರುವವರು. ಅವರು 2 ಸಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, 3 ಸಾರಿ ಜಿಲ್ಲಾ ಅಧ್ಯಕ್ಷರಾಗಿ, ಇದು ಸದಸ್ಯರಾಗಿ ಮತ್ತು 1 ಬಾರಿ ಅಧ್ಯಕ್ಷರಾಗಿ ಮತ್ತು ಪಟ್ಟಣ ಪಂಚಾಯತ್ ಸುಳ್ಯದ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಒಂದು ಸುಳ್ಳು ಪುಕಾರನ್ನು ಎಬ್ಬಿಸಿದ್ದಾರೆ. ಏನು ಅಂತ ಹೇಳಿದರೆ ಅವರಿಗೆ ಕೂಡುವುದಿಲ್ಲ, ಅವರಿಗೆ ನಡಿಲಿಕ್ಕೆ ಕೂಡುವುದಿಲ್ಲ, ಕೆಲಸ ಮಾಡಲಿಕ್ಕೆ ಕೂಡುವುದಿಲ್ಲ. ಇದು ಶುದ್ಧ ಸುಳ್ಳು. ಯಾಕಂತ ಹೇಳಿದರೆ ಅವರಿಗೆ ಆದ 64 ವರ್ಷ, ಅವರು ಇವತ್ತು ಎಲ್ಲ ಕಡೆಗೂ ಹೋಗ್ತಾ ಇದ್ದಾರೆ. 64 ವರ್ಷ ಮುದಿಪ್ರಾಯ ಅಂತ ಹೇಳಿದರೆ ಭಾರಿ. ಹಾಗಾದರೆ ಮೋದಿಯವರಿಗೆ ಚಾನ್ಸ್ ಕೊಡಬಾರ್ದು, ಮೋದಿಯವರನ್ನು ಬಿಡಬಾರ್ದು. ಇನ್ನೂ ಒಂದು ಕೆಲಸವನ್ನು ಇವತ್ತು ನಮ್ಮ ಅರುಣ್ ಪುತ್ರರು ಮಾಡ್ತಾ ಇದ್ದಾರೆ. ಏನು? ನಾವು BJPಯಲ್ಲೇ ಇರುವುದು, ನಾವು ನಾಳೆ ಗೆದ್ದರೆ BJPಯಲ್ಲೇ ಬರುವುದು ಅಂತ ಹೇಳುವಂಥ, ನಾವು ಮೋದಿಯವರಿಗೆ ಸಪೋರ್ಟ್ ಅಂತ ಹೇಳುವಂಥ ವಿಷಯವನ್ನು ಹೇಳ್ಕೊಂಡು ಬರ್ತಾರೆ. ಅದು ಹೇಗೆ ಸಾಧ್ಯ? ಇವತ್ತು ಮೋದಿಯವರಿಂದ ಆದಂತಹ ಶಾಸಕರ ಸ್ಪರ್ಧಿಸುವವರನ್ನು ಹೆಸರನ್ನು ಸೂಚಿಸಿದ್ದು ನಡ್ಡಾ ಮತ್ತು ಮೋದಿಯವರು ಮತ್ತು ಅಮಿತ್ ಶಾ ಅವರ ಸೂಚನೆಯ ಮೇರೆಗೆ ನಮಗೆ ಬಂದವು. ಅದನ್ನು ಧಿಕ್ಕರಿಸಿ
ಯಡಿಯೂರಪ್ಪನವರು ಫೋನ್ ಮಾಡಿ ಹೇಳುವಾಗ ಹಿಂದೆ ತಗೊಳ್ಳಿ ಅಂತ ಹೇಳಿದ ಅವರ ಮಾತನ್ನು ಧಿಕ್ಕರಿಸಿ, ಇನ್ನು ಇವರು ಅಮಿತ್ ಶಾನವರು ನಾನು ಸ್ವಲ್ಪ ಹೊತ್ತಿನಲ್ಲಿ ಮಾತಾಡ್ತೇನೆ ಅಂದಾಗ ಅವರ ಮಾತಿಗೆ ಅವರಿಗೆ ಫೋನೇ ಮಾಡದೆ ಧಿಕ್ಕರಿಸಿದಂಥವರು ಬಿ ಜೆ ಪಿಗೆ ಯಾವತ್ತೂ ಯೋಗ್ಯರಲ್ಲ, ಯಾವ ಕಾಲಕ್ಕೂ ಯೋಗ್ಯರಲ್ಲ. ಅಂಥವರು ನಮಗೆ ಬೇಡ. ನಮಗೆ ಶಾಂತ ಸ್ವರೂಪದ ಇವರು ಆಶಾ ತಿಮ್ಮಪ್ಪನವರು ಮತ್ತು ಎಲ್ಲರ ತೊಂದರೆಗಳನ್ನು ನಿಜವಾದ ಸ್ವಚ್ಛ ಮನಸ್ಸಿನಿಂದ ಆಲಿಸುವಂಥ ಅರುಣ್ ಪುತ್ರನಾಗಿ ಶೋ ಅಲ್ಲ. ನನಗೆ ನೆನಪುಂಟು, ಇಲ್ಲಿ ಅನಿತಾ ಆಯಿಲ್ ಮಿಲ್ ಅವರದ್ದು ಅಲ್ಲೊಂದು ಇದು ಬಿದ್ದೋಯ್ತು, ಒಂದು ತಡೆಗೋಡೆ ಬಿದ್ದೋಯ್ತು. ಬಿದ್ದೋದಾಗ ಅದರ ಅಡಿಗೆ ಒಬ್ಬ ಕೂಲಿಯವನು ಬಿದ್ದು ಸತ್ತೋದ, ಆಚೆ ಉತ್ತರ ಕನ್ನಡದ. ಬಿದ್ದೋಗಿ ಅದರಲ್ಲಿ ಸತ್ತೋದವ. ನಾವೆಲ್ಲ ಹೋದೆವು. ಅಲ್ಲಿ ಹೋದಾಗ ಅವನ ಬಾಡಿಯನ್ನು ಅದರ ಅಡಿ ತೆಗೆದೆಲ್ಲ ಆಗಿದೆ. ಈ ಅರುಣ್ ಪುತ್ತಿಲ ಇದರ ಮೇಲೆ ನಿಂತಿದ್ದಾರೆ, ಅದರ ಮೇಲೆ ನಿಂತಿದ್ದಾರೆ ತೋರಿಸ್ಲಿಕ್ಕೆ ನಾನು ಭಾರಿ ಕೆಲಸ ಮಾಡ್ತಾ ಇದ್ದೇನೆ ಅಂತ ಹೇಳುವಂಥ ಜನರಿಗೆ ತೋರಿಸ್ಲಿಕ್ಕೆ. ಇಂಥ ತೋರಿಕೆ ವ್ಯಕ್ತಿ, ಆಡಂಬರದ ಆಷಾಢಭೂತಿ ವ್ಯಕ್ತಿತ್ವ. ನಿಮಗೆ ಎಲ್ಲರಿಗೂ ಜಾಸ್ತಿ ನನಗೊತ್ತು. ನನ್ನ ಒಟ್ಟಿಗೆ 8 ವರ್ಷ ನಾನು ಆಯಪ್ಪನ ಜೊತೆ ಕೆಲಸ ಮಾಡಿದ್ದೇನೆ. ಅವರ ವ್ಯವಹಾರ ಸರಿ ಇಲ್ಲ ಅಂತ ಹೇಳುವ ದೃಷ್ಟಿಯಲ್ಲಿ ನಾನು ಅವರಿಗೆ ಮುಂಡೂರು ದೇವಸ್ಥಾನ ಕೊಡಬಾರ್ದು ಅಂತ ಹೇಳುವಂಥ ಸಜೆಷನನ್ನು MLA ಕೊಟ್ಟಿದ್ದೆ. ಆ ಸಜೆಷನ್ ಪ್ರಕಾರ ಲೋಕಪ್ಪ ಗೌಡ್ರಿಗೆ ಅದನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಕೊಟ್ಟಿದ್ದಾರೆ. ಇದರಿಂದ ಅವರಿಗೆ ನನ್ನ ಮೇಲೆ ಸಿಟ್ಟು. ನಾನು ಅವರಿಗೆ ಮುಂಡೂರು ದೇವಸ್ಥಾನ ಕೊಡಲಿಲ್ಲ. ಅದು ಇನ್ನು ಬಂದು ನಾನು ಕೊಡುವುದಿಲ್ಲ. ಯಾಕೆಂತ ಹೇಳಿದರೆ ವ್ಯವಹಾರ ಸರಿ ಇದ್ದವರಿಗೆ ಮತ್ತು ಉಗ್ರ ಸ್ವರೂಪಿಗಳಿಗೆ ನಾವು ಕೊಡುವುದಿಲ್ಲ. ಒಬ್ಬ ಶಾಸಕನಾದರೆ ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ ಎಲ್ಲರಿಗೂ ಸಮಾನ ರೀತಿಯಲ್ಲಿ ನೋಡಬೇಕು. ಹಿಂದೂ ನಾಯಕ ಅಂತ ಹೇಳಿದರೆ ಹಿಂದೂಗಳ ರಕ್ಷಣೆ ಬೇರೆ, ಅದು ಬೇರೆ ಪಾಯಿಂಟ್. ಅದು ಆದರೆ ಉಳಿದವರಿಗೆ ಉಪದ್ರ ಕೊಡಬೇಕು ಅಂತೇನಿಲ್ಲ ಅಲ್ಲ, ಅಂಥ ಕೆಲಸವನ್ನು ನಾವು ಮಾಡಬಾರ್ದು. ಇಂಥ ಒಂದು ಇರುವಂಥ ಒಳ್ಳೆಯ ಹೆಂಗಸನ್ನು ನಾವು ಮಾಡಿದ್ದೇವೆ, ಇದನ್ನು ನಾವು ತಿಳಿಬೇಕು. ಮತ್ತು ಒಂದು ಪಕ್ಷದಲ್ಲಿ ಯಾವಾಗಲೂ ಇರುವವರನ್ನು, ಕೆಲಸ ಮಾಡುವವರನ್ನು ನಾವು ಶಾಸಕರಾಗಿ ಆರಿಸಬೇಕು. ಮತ್ತು ಇದರಲ್ಲಿ ಈ ಒಂದು ವಿಷಯ ಅಂತೂ ಖಂಡಿತ ಒಂದು ವಿಷಯ, ಅರುಣ್ ಪುತ್ತಿಲ ಯಾವ ಕಾಲಕ್ಕೂ ಗೆಲ್ಲುವುದಿಲ್ಲ, ಅದು ಮಾತ್ರ ಖಂಡಿತ. BJP ಗೆ ತೊಂದರೆ ಆಗ್ಬೋದು, ಆದರೆ BJP ರಾಷ್ಟ್ರೀಯ ಪಕ್ಷ, ಅದಕ್ಕೆ ಮರಣವಿಲ್ಲ, ಅದಕ್ಕೆ ಅಂತ್ಯ ಇಲ್ಲ. ಆದರೆ ಇವರು ತಿಳ್ಕೊಂಡಿದ್ದಾರೆ BJPಯನ್ನು ಸೆದೆಬಡಿದು ನಾವು ಮೇಲೆ ಅದು ಜನ್ಮಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆನೇ ಇದ್ದರೆ ಕಾಂಗ್ರೆಸ್ ಗೆಲ್ಬೋದು. ಬಹುಶಃ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನವರು ಅವರಿಗೆ ಹಿಂದಿನಿಂದ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥ ವಿಷಯ ನನಗೆ ಈಗ ಕೆಲವು ಕಡೆಯಿಂದ ತಿಳಿದು ಬಂದಿದೆ. ಆದಷ್ಟು ಇವರ ಓಟನ್ನು ಹೀರಲಿ ಮತ್ತು ನಾವು ಸುಲಭವಾಗಿ ಗೆಲ್ಲಬಹುದು. ಇಂಥ ಕನಸನ್ನು ಅವರು ಇಟ್ಕೊಳ್ಳೋದು ಬೇಡ. ನಮ್ಮ ಜನರು ಹಿಂದೂವಾದಿಗಳು ಮತ್ತು ಒಳ್ಳೆಯ ಕ್ಯಾಂಡಿಡೇಟಿಗೆ, ಒಳ್ಳೆಯ ಶಾಂತ ರೀತಿಯ ಎಲ್ಲರನ್ನು ಆಲಿಸುವಂತಹ ಅಭ್ಯರ್ಥಿಗೆ ಓಟ್ ಹಾಕುವವರು. ಆದ್ದರಿಂದ ಆಶಾ ತಿಮ್ಮಪ್ಪನಿಗೆ ಖಂಡಿತವಾಗಿ ಓಟ್ ಹಾಕ್ತಾರೆ, ಓಟ್ ಹಾಕಿ ಗೆಲ್ಲಿಸ್ತಾರೆ ಅಂತ ಆ ದೇವರ ದಯೆ ಕೂಡ ಅವರ ಮೇಲುಂಟು. ಮಹಾಲಿಂಗೇಶ್ವರನ ದಯೆ ಮತ್ತು ಇದು ಮೃತ್ಯುಂಜಯೇಶ್ವರ, ಮುಂಡೂರಿನ ಮೃತ್ಯುಂಜಯೇಶ್ವರ, ಉಕ್ಕಿನಡಕದ ಸುಬ್ರಾಯೇಶ್ವರ, ದೇವರ ಎಲ್ಲ ಅನುಗ್ರಹ ಇವರ ಮೇಲಿದೆ. ಖಂಡಿತವಾಗಿಯೂ ತಪ್ಪು ಮಾಡಿದವರನ್ನು ಯಾವ ಕಾಲಕ್ಕೂ ಗೆಲ್ಲಲಿಕ್ಕೆ ಬಿಡುವುದಿಲ್ಲ ಅಂತೇಳಿ ನನಗೆ ನಂಬಿಕೆ ಉಂಟು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಚುನಾವಣೆಯಿಂದ ಮೊದಲೇ ಪಕ್ಷದಿಂದ ಹೊರಗಾಕಲಿಕ್ಕೆ ನಮಗೆ ಅದೆಲ್ಲ ಇದಾಗಲಿಲ್ಲ. ಎಲ್ಲ ಇದು ಅವರ ಮೇಲೆ ಕೇಸ್ ಉಂಟು, ಅದೆಲ್ಲ ಯಾವುದು ಕೋರ್ಟ್ನಲ್ಲಿ ಇನ್ನೂ ಸೆಟ್ಲ್ ಆಗಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಮೊನ್ನೆ ಮಾಡಿದಂಥ ಕೇಸ್ನಲ್ಲಿ ಅವರ ವಿರುದ್ಧ ಇದುಂಟು, ಯಾವುದು FIR ಉಂಟು, 307 ಉಂಟು. ಇನ್ನೂ ಅವರನ್ನು ಅರೆಸ್ಟ್ ಮಾಡಿಲ್ಲ. ನಾವೇಂತೇಳಿ ನಾವೇನು ಮಾಡಲಿಕ್ಕಾಗ್ತದೆ?